This program is brought to you by Sun Premium Refined Sunflower Oil. Powered by Citadel Developers and Amrit Noni. Arogyada Bharavase. Co-sponsored by Janapriya Rice, Calci Bright Toothpaste and Toothbrush, Love Mark Beauty Soap, Satyanath Stores, Abrana Timeless Jewelry, Bangalore, Aruna Masala, Taste and Trust since 1980, McCoy, a promise of happiness, Manasa Amusement Park, KT Specialty, Bhargav Enterprises, The Raymond Shop, Shashi Soap, Shashi Dalli, Koleya Matelli, Birth Beyond, Unity Hospital, Baby Cop Pravahi Quad, Makeup Partner, B+, Wardrobe Partner, Costume Cottage. Dance, mommy, dance. Dance, mommy, dance. मुंह तो बंद करो अंकल। तुमसे मिलके दिल का है जो हाल क्या कहे, हो गया है कैसा ये कमाल क्या कहे। तुमसे मिलके दिल का है जो हाल क्या कहे, हो गया है कैसा ये कमाल क्या कहे। दुम तारा दुम तारा दुम तारा दुम तारा दुम तारा दुम तारा दुम दुम तारा 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 दुम तारा। ಸೌಜನ್ಯ ಓಹೋ ಹಲೋ ಈರ್ ಕ್ಯಾರೆಕ್ಟರ್ ಮಾತ್ರ ಶಾರುಖ್ ಖಾನ್ ಈರ್ ನಿಜ ಶಾರುಖ್ ಖಾನ್ ಆತ ರಿಯಲ್ ಆದ ಈರ್ ಗೊತ್ತುನದೆ ರಿಯಲ್ ಆದ ಯಾನ್ ಅನುರಾಗೆ ಶಾರುಖ್ ಖಾನ್ ಆತು ಅಂದಾನೆ ಯಾನ್ ಸುಷ್ಮಿತಾ ಸೇನ್ ಪಿರೋಡ್ ಪೋತ್ವೆ ಅನುರಾಗ ಆಯ್ನ ಕತೆ ಸೌಜನ್ಯನ ಪಿರೋಡ್ ಬತ್ತೀನಿ ಓಹೋ ಡೈಲಾಗ್ ಎಡ್ಡೆ ಬಂಡಾರೆ ಅಂಡ್ ಈತ್ ವರ್ಷ ಆಯ್ಬೇಕಲ್ಲ ಸೌಜನ್ಯನ ಪಿರೋಡ್ ದೇ ಬರೋದಿಲ್ಲ ಬಂಡ ದಾದ ಮಲ್ಪುನು ಶುರು ಮಲ್ತಿನಿ ಮುಲ್ತುಡ್ದೆ ಅಂಚಾದು ಪುನಗ ಇಡೆಗೆ ಬರೋಡಿ ಅಪ್ಪಲ ಸೊ ಅಂಚಾದು ಕೂಡ ವಾಪಸ್ ಇನ್ನ ಪಿರೋಡೆ ಬರೋಂದುಲೆ ಕೂಡ ವಾಪಸ್ ನಮ್ಮ ಟಿವಿಡೆ ಬರೋಂದುಲೆ ಸೊ ವೆರಿ ಗುಡ್ ಯಾನ್ಲ ಇರ್ಲ ಪಾತ್ರರೆ ನಲ್ಲ ಮಸ್ತ್ ಎಪಿಸೋಡ್ಸ್ ಉಂಡು ಮಸ್ತ್ ಪಾತ್ರ ಉಂಡು ದೇರ್ಸ್ ಅ ಲಾಟ್ ದಟ್ಸ್ ಗೋನ್ ಟು ಹ್ಯಾಪನ್ ಬಟ್ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಯೆಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಅಂಚನೆ ಅಮೃತ್ ನೋನಿ ಸೀಸನ್ 6 ದ ವೇದಿಕೆಡ್ ಯಾನ್ ಸೌಜನ್ಯ ಹೆಗಡೆ ಅಂಚನ ಎನ್ನ ಒಟ್ಟಿಗುಳ್ಳೇರು ಬಾರಿ ಪೊರ್ಲ ಕಂಠದ ಒಂದು ಜವನೆ ಶಬಾಷ್ ಇಂದು ಖುಷಿ ಆಯ್ನೆ ಗೀತ ಇಟಿ ಒಂದು ಪಣ್ಣಂಗೆ ಬಾರಿ ಖುಷಿ ಆಯ್ತು ಸೊ ಯಾನ್ ಅನುರಾಗ್ ಸೊ ಈ ಸೀಸನ್ ಹಿಡಿದು ಬೊಕ್ಕ ಮಸ್ತ್ ಜನ ಮಮ್ಮೀಸ್ ಮದರ್ಸ್ ಈ ವೇದಿಕೆಗೆ ಬರ್ತದೆ ಅಕಲ್ನ ನಲಿಪೋಡು ಪನ್ಪಿನಂಚಿನ ಆಸೆದ ದೊಂಡವೇನು ಬೇತೆ ಜವಾಬ್ದಾರಿ ಹಿಡ್ದವರ ಬುಡ್ದಿತ್ತಿನಕಲು ಕೂಡ ಅಕಲ್ನ ಕನಕಲೇನು ಈ ವೇದಿಕೆಡ್ ಸಾಕಾರ ಮಲ್ತೊಂದು ಲೇರ್ಸು ಅಂಚಾದ ಕುಡೋರ ಈ ವೇದಿಕೆಗೆ ಬರ್ತದೆ ಅಕಲೇನು ಈ ವೇದಿಕೆಗೆ ಲೆಪಡ್ಯಾರೆ ಖುಷಿ ಒಂದುಂಡು ಸೊ ಎಲ್ರಿಗೂ ಆತ್ಮೀಯ ಸ್ವಾಗತ. ನಮ್ಮ ಕರಾವಳಿ ಕರ್ನಾಟಕ ಜಿಲ್ಲೆ ಅಂತ ಹೇಳಿದ್ರೆ ಅದು ಟ್ಯಾಲೆಂಟ್ನ ತವರೂರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ. ಅದರಲ್ಲಿ ಕೆಲವರು ಪ್ರತಿಭೆ ಇದ್ದರೂ ಕೂಡ ಕಾರಣಾಂತರಗಳಿಂದ ಆ ಪ್ರತಿಭೆಯನ್ನು ಅಲ್ಲೇ ಬದಿಗಿಟ್ಟು ಅವರ ಕೆಲಸಗಳನ್ನು ನಿರ್ವಹಿಸ್ತಾ ಹೋಗ್ತಾ ಇರ್ತಾರೆ. ಅಂಥವರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡುವಂತಹ ನಮ್ಮ ಟಿವಿಯ ಈ ಕಾರ್ಯಕ್ರಮಕ್ಕೆ ನಾವೀಗ ಒಂದು ಹೊಸ ಪ್ರಾರಂಭವನ್ನು ಕೊಡ್ತಾ ಇದ್ದೀವಿ. ಸೀಸನ್ 6 ಡಾನ್ಸ್ ಮಮ್ಮಿ ಡಾನ್ಸ್ನ ವೇದಿಕೆಯಲ್ಲಿದ್ದೀವಿ. ಎಸ್ ಸೀಸನ್ 6 ಬಂದಾಯ್ತು. ಕೇವಲ ಒಂದೇ ಒಂದು ಕನ್ಫ್ಯೂಷನ್, ಬೇಜಾರಾಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಈ ವೇದಿಕೆಯಲ್ಲಿ ಯಾವಾಗಲೂ ಒಂದು ಮಮ್ಮಿ ಅಂತೂ ಫಿಕ್ಸ್, ಅದನ್ನು ಚೇಂಜ್ ಮಾಡೋಕೆ ಯಾರಿಗೂ ಆಗಲ್ಲ, ಅದು ನಾನು. ಓಕೆ, ಆದರೆ ಸೈಡಲ್ಲಿರೋರು ಹೊಸದಾಗಿ ಬಂದಿದ್ದಾರೆ. ಈ ಸೀಸನ್ 6 ಅಲ್ಲಿ ಇದು ಹೊಸ ಫಿಕ್ಸ್ ಏನು ಅಂತ ಗೊತ್ತಾಗಿಲ್ಲ ನೋಡಿ. ಸೀಸನ್ 6 ಇದು 6 ಅಂತ ಹೇಳಿದ್ರೆ ಅದೊಂದು ಸಿಕ್ಸರ್ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೋ, ಅಲ್ಲಿ ಇಲ್ಲೂ ಕೂಡ ಸಿಕ್ಸರ್ ಹೊಡೆಯೋದಕ್ಕೆ ಒಬ್ರು ಬೇಕಲ್ವಾ. ಸೊ ಹಾಗಾಗಿ ಆ ಸಿಕ್ಸರ್ ಹೊಡೆಯೋದಕ್ಕೆ ನಾನು ಇಲ್ಲಿದ್ದೀನಿ. ಸೊ ಈ ವರ್ಷ ಫಿಕ್ಸ್ ಆತಜಿ, ಈ 6 ರಾನ್ಲ ಫಿಕ್ಸ್ ಆಕ. ಎನಿವೇಸ್ ಭಾರಿ ಖುಷಿ ಆಗ್ತಾ ಇದೆ. ನಾನು ಅನುರಾಗಿ ಹೊಸ ಸೀಸನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕರಾವಳಿ ಕರ್ನಾಟಕದ ತಾಯಂದರಿಗೆ ಮಾಡಿದಂಥ ವೇದಿಕೆ. ಎಷ್ಟೋ ಕಲಾವಿದರು ಹೇಳಿದ ಹಾಗೆ ಆಸ್ಪದ ಅಥವಾ ಅವಕಾಶ ಇಲ್ಲದೆ ಮನೆಯಲ್ಲಿದ್ದವರು ಅಥವಾ ಯಾವಾಗಲೂ ಅವರು ಈ ಅವಕಾಶವನ್ನು ಉಪಯೋಗಿಸಬೇಕು ಅನ್ನುವಂತಹ ಮಮ್ಮೀಸ್ ಆಡಿಷನ್ಸಿಗೆ ಬಂದು ಸಿಲೆಕ್ಟ್ ಆಗಿ ಈಗ ಫಸ್ಟ್ ರೌಂಡಿಗೆ ಬಂದಿದ್ದಾರೆ. ತುಂಬ ಕಾತರದಿಂದ ತುಂಬ ಎಕ್ಸೈಟ್ಮೆಂಟಿಂದ ಬ್ಯಾಕ್ ಸ್ಟೇಜಲ್ಲಿ ಕಾಯ್ತಾ ಇದ್ದಾರೆ. ಸೊ ಅವರನ್ನು ಇನ್ನೂ ಜಾಸ್ತಿ ಕಾಯಲಿಕ್ಕೆ ಮಾಡದೆ ನೀವು ಹೇಳಿದ ಹಾಗೆ ಈ ವೇದಿಕೆಗೆ ಸ್ಪರ್ಧಿಗಳು ಬರ್ತಾರೆ. ಒಂದು ಮಮ್ಮಿ ಅಂತೂ ಈ ವೇದಿಕೆಯಲ್ಲಿ ಫಿಕ್ಸ್ ಅಂತ ಹೇಳಿದ್ರಿ. ಆದರೆ ಈ ವೇದಿಕೆಯಲ್ಲಿ ಬರುವಂತಹ ಮಮ್ಮಿಗಳನ್ನು ಜಡ್ಜ್ ಮಾಡಬೇಕಂತಾದ್ರೆ ಒಂದಷ್ಟು ಹೆಸರಾಂತ ವ್ಯಕ್ತಿಗಳಲ್ಲಿ ಇರಬೇಕಲ್ವಾ. ಸೊ ಅವ್ರು ಇಲ್ಲದೆ ಬಹುಶಃ ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ರೀತಿಯಲ್ಲಿ ಒಂದು ಮಮ್ಮಿ ಇಲ್ಲಿ ಫಿಕ್ಸ್ ಆಗಿದರೋ ಅದೇ ರೀತಿ
ಡ್ಯಾಡಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಇನ್ನು ಮುಂದಕ್ಕೆ ಅವರು ಕೂಡ ಡ್ಯಾಡಿನೇ. ಸೊ ಹಾಗಾಗಿ ಅವರು ಅಲ್ಲಿ ಫಿಕ್ಸ್ ಆಗಿದ್ದಾರೆ, ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಎಸ್, ಖಂಡಿತವಾಗ್ಲಿ ಇವ್ರು ಡ್ಯಾಡಿ ಅಲ್ಲ, ಮದುವೆನೂ ಆಗಿಲ್ಲ, ಬ್ಯಾಚುಲರ್ ಆಗಿದ್ದಾರೆ. ಫಸ್ಟ್ ಸೀಸನಲ್ಲಿ ಅವರ ಕೊರಿಯೋಗ್ರಫಿಯಿಂದನೇ ಒಂದು ಡ್ಯಾನ್ಸರ್ ವಿನ್ ಆಗಿ ಒಂದು ಟ್ರೋಫಿಯನ್ನು ತಗೊಂಡು ಬಂದು, ಅದರ ನಂತರ ಎಲ್ಲ ಸೀಸನಲ್ಲಿ ನಮ್ಮ ಜೊತೆ ಒಂದು ಜಡ್ಜ್ ಆಗಿ ಕೂತ್ಕೊಂಡಿರುವಂತಹ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಹೇಳ್ಬೋದು, ಮಾಡೆಲ್ ಹೇಳ್ಬೋದು, ಒಂದು ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು, ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೋದು, ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಒಂದು ಬಹಳ ಒಳ್ಳೆ ಒಂದು ಫ್ರೆಂಡ್ ಅಂತ ಹೇಳ್ಬೋದು, ಸೂರಜ್ ಸನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಿ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಜಡ್ಜ್ ಆಫ್ ದಿಸ್ ಸೀಸನ್. ಸೂರಜ್ ಸನಿಲ್, ಬಿಗ್ ವಾರ್ಮ್ ವೆಲ್ಕಮ್ ಟು ಯು ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. ಚಪ್ಪಾಳೆ. ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್. ಆ್ಯಕ್ಚುಲಿ ಆರು ಎಂಕು ಪನ್ಪುನಂಚಿನ ಹಕ್ಕು ಜಾಸ್ತಿ ಉಂಡಾರಡ ಎಂಕು ವೆಲ್ಕಮ್ ಪನ್ಪುಲಕ, ಬಟ್ ಯಾನಾರಿಗೆ ವೆಲ್ಕಮ್ ಅಂತಂದಿಲ್ಲ. ಸೊ ಅವ್ರು ಹೇಳ್ತಾ ಇದ್ರು ಇಲ್ಲಿ ಒಂದು ಮಮ್ಮಿ ಫಿಕ್ಸ್ ಇದ್ದಾರೆ ಅಂತ. ಸೊ ನಾನು ಹೇಳಿದೆ ಒಂದು ಮಮ್ಮಿ ಹೇಗೆ ಫಿಕ್ಸ್ ಇದ್ದಾರೋ ಇನ್ನು ಮುಂದಕ್ಕೆ ಡ್ಯಾಡಿ ಆಗೋರು ಒಂದಷ್ಟು ವರ್ಷಗಳಲ್ಲಿ ಅವರು ಕೂಡ ಇಲ್ಲಿ ಫಿಕ್ಸ್ ಆಗಿದ್ದಾರೆ ಅಂತ. ಬಟ್ ಇವರ ಹೆಗ್ಗಳಿಕೆಯನ್ನಾಗಲೇ ಹೇಳಿದ್ರ, ಈ ಕಾರ್ಯಕ್ರಮಕ್ಕೆ ಅವರು ಮೊದಲಿಗೆ ಪಾದಾರ್ಪಣೆ ಮಾಡಬೇಕಂತಂದರೆ ವೇದಿಕೆಯಲ್ಲಿದ್ದವ್ರನ್ನ ಅವ್ರು ಗೆಲ್ಲಿಸ್ತಾ ಇದ್ರು. ಈಗ ಅಲ್ಲಿ ಕೂತ್ಕೊಂಡು ಯಾರು ಗೆಲ್ಲಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾ ಇದ್ದಾರೆ. ಎಂಚ ಒಂದುಂಟು ಸೂರಜ್ ಸನಿಲ್ ಕೂಡ ವಾಪಸ್ ಈ ವೇದಿಕೆ ಬತ್ತುಂತಾರೆ. ಬೈದಿನ ಮಾತ್ರೆಗಳ ಎನ್ನ ಉಡಲ್ದಿಂದಿನ ಸೊಲ್ಮೇಲು ಆ್ಯಂಡ್ ಸೀಸನ್ 6 ಆ್ಯಂಡ್ ಆಫ್ಕೋರ್ಸ್ ಒಂಜಿ ಮಮ್ಮಿ ಪರ್ಮನೆಂಟ್ ಒಂಜಿ ಡ್ಯಾಡಿ ಪರ್ಮನೆಂಟ್ ಏರ್ ಅಂದ ನಲ್ಲ ಡಿಸೈಡ್ ಆಜಿ ಅವು ಜನಕ್ಕೂ ನನ್ನ ಡಿಸೈಡ್ ಮಾಡ್ಬೋಡು. ಅದು ಈರ್ ಪರ್ಮನೆಂಟ್ ಆತಾರೆ, ಖಾಲಿ ಡ್ಯಾಡಿ ಯಾರು ಪುನಾತೆ ಏನೊಂದು ಟಾರ್ಗೆಟ್ ಡ್ಯಾಡಿ ಪನ್ರಪಿ ಜಾನುರಾಗ್ ಅತ್ತೆ ಅವು ಒಂದು ಪನ್ರಾಬುಜಿಂದ ಅತ್ತ ಆಪುಂಡೆ ಆಂಡ ಯಾನ್ ಪಂಡಿಲ್ ಅತ್ತ ಟಾಪಿಕ್ ಬರ್ಕ ಐತೆ ಮಮ್ಮಿ ನಕಲ್ನ ಬಗ್ಗೆ ಬಾತೇರು, ಡ್ಯಾಡಿದ ಬೊಕ್ಕ ಬಾತೇರ್ಗ. ದಿಸ್ ಇಸ್ ಅಬೌಟ್ ಯು. ಈ ಶೋ ಪನ್ನಾಗ ಎಂಗೊಂಜಿ ಮಮ್ಮಿ ಎವರ್ಗ್ರೀನ್ ಮಮ್ಮಿ ನೆನಪಪ್ಪನ ಸೌಜನ್ಯಕ್ಕೆ ಬಿಕಾಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸ್ಟಾರ್ಟೆಡ್ ಬೈ ಹರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಯು ಆಲ್ಸೋ ಫಸ್ಟ್ ಸೀಸನ್ 6 ಮುಟ ಬೈದ. ಆ್ಯಂಡ್ ಯಾನು ಒಂಜಿ ವಿಷಯ ಪಂಡ್ರೆ ಇಷ್ಟಪಡಪೆ ಸೀಸನ್ 6 ಅಂಡಲ್ಲ ಈ ಶೋ ಏಪಲ ಒಂಜಿ ಫ್ರೆಶ್ ಫೇಸನ್ನು ಪತ್ತೊಂಬರ್ಪುಂಡು, ಏಪಲ ಫ್ರೆಶ್ನೆಸ್ ಉಪ್ಪುಂಡು ಆ ಶೋಟು. ಇನ್ನಿತು ಎಡ ಸೀಸನ್ 6 ಇವನ್ ಲೋಗೋ ಇವನ್ ಸ್ಟೈಲ್ ಮಾತೆಲ್ಲ ಚೇಂಜ್ ಆತನ್. ಸೊ ವಿ ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ ಪಂಡ್ರೆ ವೆರಿ ಹ್ಯಾಪಿ. ಆ್ಯಂಡ್ ಈ ಸೀಸನ್ಲ ಸಮಥಿಂಗ್ ಸಸ್ಪೆನ್ಸಸ್ ಸರ್ಪ್ರೈಸಸ್ ಉಪ್ಪುಂಡು. ವೆರಿ ನೈಸ್. ಜಡ್ಜಸ್ ಒಂಚೂರು ಮಾತೆಲ್ಲ ವೇಟ್ ಮಲ್ಪುನಂಚಿನ ಸೂರಜ್ ಸರ್ನ ಕಮೆಂಟ್ಸ್ ಸಿಗಂದು. ಸೊ ಈ ಫಸ್ಟ್ ರೌಂಡ್ ದಾದನ ಟ್ವಿಸ್ಟ್ ಉಂಡೆ. ಸೊ ಇಸ್ ಎ ಸಮಥಿಂಗ್ ಡಿಫ್ರೆಂಟ್ ದಟ್ ವಿ ಆರ್ ಕಮಿಂಗ್ ಇಸ್ ಇನ್ ಸೇಮ್ ರೂಟೀನ್ ಬರ್ಪೇರ್ ಡಾನ್ಸ್ ಮಲ್ಪೇರ್ ಪೋಪೇರ್ ಇಜ್ಜಿ ಲೈಕ್ ಎವ್ರಿ ಟೈಮ್ ಎಂಕುಲ್ ಚೇಂಜ್ ಮನ್ಪಡ್ತೋತ ಡಾನ್ಸ್ ಮಮ್ಮಿ ಡಾನ್ಸ್ ದ ರೌಂಡ್ಸ್ ಸೇಮ್ ಪ್ಯಾಟರ್ನ್ ಉಪ್ಪುಜಿ. ಬಟ್ ದಿಸ್ ಟೈಮ್ ಡೆಫಿನೆಟ್ಲಿ ನಮ್ಮ ಟಿ ವಿ ಟೆಕ್ನಿಕಲ್ ಟೀಮ್ ಆವಡು ಪ್ರೋಗ್ರಾಮರ್ಸ್ ಆವಡು ದ ಹೋಲ್ ಕ್ರೂ ಸೇರ್ದು ಸಮಥಿಂಗ್ ಪೊಸತ್ತೆ ಕೊರೊಂದುಲ. ಆ್ಯಂಡ್ ಈ ರೌಂಡು ಕ್ಯಾರೆಕ್ಟರ್ ರೌಂಡ್ ಅಂದು. ಸೊ ಅಕಲ ಫೇವ್ರೆಟ್ ಹೀರೋ ಹೀರೋಯಿನ್ಸ್ನಕಲ ಒಂಜಿ ಫೇವ್ರೆಟ್ ಮೂವಿದ ಕ್ಯಾರೆಕ್ಟರ್ನ ಅಕಲು ಪೋರ್ಟ್ರೇಟ್ ಮನ್ಪೋಡು ಡಾನ್ಸ್ ಮುಖಾಂತರ. ಸೊ ದಿಸ್ ಇಸ್ ದ ಚಾಲೆಂಜ್ ಅಕ್ಲಿಗೆ. ಸೊ ಒಂಜೊಂಜಿ ಎಪಿಸೋಡ್ ಒಂಜೊಂಜಿ ರೀತಿಯ ಕ್ಯಾರೆಕ್ಟರ್ ತೂವೊಂದು ಬೈದ. ಇನ್ನು ನಮ್ಮ ಸುರುತ ಎಪಿಸೋಡ್ ಮಸ್ತ್ ಕ್ಯಾರೆಕ್ಟರ್ನ ತೂಪುನಂಚಿನ ಒಂಜಿ ಹಂತಕ್ಕೆ ಬೈದ. ಸೊ ಎಸ್, ಸೂರಜ್ ಸರ್ ಗೋರ ಜೋರ್ದ ತಾಟಿ ಬರೋಡು, ಜೋರಾದ ಚಪ್ಪಾಳೆ ಸೂರಜ್ ಸನಿಲ್ ಅವರಿಗೆ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ. ವೆಲ್, ನಿಮಗೋಸ್ಕರ ಸಿಂಹಾಸನ ಕಾಯ್ತಾ ಇದೆ. ಇನ್ನು ಮುಂದಕ್ಕೆ ಆರಾಮಾಗಿ ನೀವು ಅಲ್ಲಿ ಕೂತ್ಕೊಂಡು ಎಲ್ರಿಗೂ ಜಜ್ಮೆಂಟ್ ಕೊಡ್ತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂರಜ್ ಸರ್ ಜೊತೆಗೆ ಇನ್ನಷ್ಟು 2 ಚೇರ್ ಖಾಲಿ ಇದೆ. ಇನ್ನೊಬ್ಬ ಜಡ್ಜ್ನ ವೇದಿಕೆಗೆ ಕರೆಯುವಂಥ ಸಮಯ. ಡೆಫಿನೆಟ್ಲಿ ನಮ್ಮ ಡಿಸ್ಕಸ್ ಮಲ್ತೊಂದಿತ್ತ ಇರ್ ಪಂಡರ್ ಡ್ಯಾಡಿ 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 ದ್ಯಾಗ್ ಡ್ಯಾಡಿನ ಬಗ್ಗೆ ಪಾತ್ರ ಒಂದಿಲ್ಲ. ಸೊ ಇತ್ತ ಯಾನ್ ಡಾನ್ಸ್ ದ ಡ್ಯಾಡಿನ್ ಲೆಪ್ಪರ ರೆಡಿ ಆತ. ಅರೆ ವಾ. ಸೊ ಇವತ್ತು ನಾನು ಆಗ್ಲೇ ಹೇಳಿದ ಹಾಗೆ ಮಂಗಳೂರು ಅಂತ ಹೇಳಿದ್ರೆ ಅದು ಕರಾವಳಿ ಕರ್ನಾಟಕದಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾವೆ. ಆ್ಯಂಡ್ ಇವತ್ತು ನಾವು ಎಲ್ಲೇ ನೋಡಿದ್ರೂ ಕೂಡ ಮಂಗಳೂರಿನವರು ಅವರ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅಂತಹ ಒಂದು ಛಾಪನ್ನು ಮೂಡಿಸ್ತಾ ಇರೋಂಥ ಎಷ್ಟೋ ನೃತ್ಯಗಾರರಿಗೆ ಇವರು ಡಾನ್ಸ್ನ ಡ್ಯಾಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪುರಾಣದ ಕಥೆಗಳನ್ನು ನಾವು ಕಲಿಬೇಕು ಅಂತಂದರೆ ಒಂದಷ್ಟು ಗ್ರಂಥಗಳನ್ನು ಓದಬೇಕು ಅಥವಾ ಒಂದಷ್ಟು ಸಮಯವನ್ನು ಅದರ ಜೊತೆಗೆ ಕಳಿಬೇಕು. ಅದು 1-2 ದಿವಸಗಳಲ್ಲಿ ಆಗುವಂಥ ಕೆಲಸ ಅಲ್ಲ. ಬಹಳಷ್ಟು ವರ್ಷಗಳ ಒಂದು ಸಾಧನೆಯಿಂದ ಪುರಾಣದ ಕಥೆಗಳನ್ನು ನಾವು ಕಲಿಬೋದು. ಆದರೆ ಇವರ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದಷ್ಟೇ ನಿಮಿಷ ಕೊಟ್ಟರೆ ಸಾಕು. ಫಾರ್ ಎಕ್ಸಾಂಪಲ್ 5 ನಿಮಿಷ ಕೊಡಿ, 10 ನಿಮಿಷ ಕೊಡಿ, ಯಾವುದೇ ಪುರಾಣದ ಕಥೆ ಇರಲಿ ಅದನ್ನು ಕಣ್ಣಿಗೆ ಕಟ್ಟೋ ರೀತಿ ನಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಒಬ್ಬ ಕೊರಿಯೋಗ್ರಾಫರ್. ಅಷ್ಟು ಮಾತ್ರ ಅಲ್ಲ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ನಂತಹ ದೊಡ್ಡ ವೇದಿಕೆಯಲ್ಲಿ ಮಂಗಳೂರಿನ ಹೆಸರನ್ನು ರಾರಾಜಿಸಿದಂತಹ ಒಬ್ಬ ಕೊರಿಯೋಗ್ರಾಫರ್. ಇವತ್ತು ನಾವು ನೋಡುವಂಥ ಎಲ್ಲ ನಟರಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿರುವಂತಹ ಅದ್ಭುತ ನೃತ್ಯದ ಹಿಂದಿರುವಂತಹ ಶಕ್ತಿ ಬೇರೆ ಯಾರೂ ಅಲ್ಲ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6ನ ಇನ್ನೋರ್ವ ಜಡ್ಜ್ ಪ್ರಮೋದ್ ಆಳ್ವಾ. ಅನುರಾಗ್ ಈಗ ಪರಿಚಯ
ಪರಿಚಯ ಪನ್ನಾಗ ಬಂಡೇರಿ ಅರೆಗೆ ಒಂಜಿ 5 ನಿಮಿಷ ಕೊರೋಣ ಯಾವ 10 ನಿಮಿಷ ಕೊರೋಣ ಮೈಥಲಾಜಿ ಸ್ಟೋರಿನ ಒಂಜಿ ಬಾರಿ ಗೊತ್ತಾಪುಲೆಕ ಮಲ್ಪೇರು ಬಟ್ ಐ ವಾಸ್ ಸೋ ಬ್ಲೆಸ್ಡ್ ಯಾನೊಂಜಿ ಇಂಟರ್ನ್ಯಾಷನಲ್ ಕಾಂಟೆಸ್ಟ್ ಪೋನಾಗ ಐ ಹ್ಯಾಡ್ ಅ ಟ್ಯಾಲೆಂಟ್ ರೌಂಡ್ ಒಂಜೇ ನಿಮಿಷ ಕೊರ್ತೀನಿ ಆ ಒಂಜಿ ನಿಮಿಷ ಮಹಿಷ ಮರ್ದಿನಿ ಕೋರಿಯೋಗ್ರಾಫ್ ಮಲ್ತದ ಅಲ್ಪ ಎಂಕ ಅವಾರ್ಡ್ ತಿಕ್ಕೊಲೆಕ ಮಲ್ತಿನ ಪ್ರಮೋದ್ ಸರ್ ಸೊ ಇಟ್ ಇಸ್ ಹಿಸ್ ಟ್ಯಾಲೆಂಟ್ ದಟ್ ಹಿ ಕ್ಯಾನ್ ಕಂಪ್ರೈಸ್ ಎವ್ರಿಥಿಂಗ್ ಇನ್ ಹಿಸ್ ಲಿಮಿಟೆಡ್ ಟೈಮ್ ಸೊ ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಯು ಪ್ರಮೋದ್ ಈ ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಪೋನಾಗಿರೆಗೆ ಒಂಜಿ ನಿಮಿಷ ಇರೆಗೆ ಅಲ್ಪ ಡಾನ್ಸ್ ಕಲ್ಪದ ಕೊರಿಯರ್ ಯಾನ್ ಇಂಟರ್ನ್ಯಾಷನಲ್ ಸ್ಟೇಜಸ್ಗೆ ಮರನೊಟ್ಟಿಗೆ ಪೋತೆ ಸೊ ಡಾನ್ಸ್ ದ ಡ್ಯಾಡಿ ಇಂದು ಪನ್ನಾಗ ಬಾಕಿ ದಕ್ಲೆಗೆ ಮಾತಾಡಗ್ಲತ್ತಿ ಎಂಕಲ ಡಾನ್ಸ್ ಕಲ್ಪ ಏನಂಚಿನ ಗುರು ಮೂಲ ಸ್ಟೇಜ್ ಉಳ್ಳೇರು ಸೊ ಒಟ್ಟು ನಮ್ಮ ಒಂಜಿ 10 ಕಂಟ್ರಿ ಪೋದಿತ್ತು ನಮ್ಮ 14 ಕಂಟ್ರಿ ತಿರುಗಿದಿನಾರು ವಾವ್ ಸೊ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಗೆ ಬತ್ತದು ಹೌ ಆರ್ ಯು ಫೀಲಿಂಗ್ ಆ್ಯಂಡ್ ವಾಟ್ ಇಸ್ ಇಟ್ ದಟ್ ಯುರ್ ಎಕ್ಸ್ಪೆಕ್ಟಿಂಗ್ ಡೆಫಿನೆಟ್ಲಿ ಒಂಜಿ ಸೂಪರ್ ಹಿಟ್ ಶೋತ ಒಂಜಿ ಪಾರ್ಟ್ ಅದು ಯಾನ್ಲ ಒಂಜಿ ಉಲ್ಲೆ ಪಂಡ್ರೆ ಎಂಕ್ ಮಸ್ತ್ ಪ್ರೌಡ್ ಫೀಲ್ ಆವೊಂದುಂಡು ದಾಯಪಂಡ ಸೀಸನ್ 1 ಇರ್ದಿಂಚಲ ಯಾನ್ ಫಾಲೋ ಮಲ್ತೊಂದುಪ್ಪೆ ಬೊಕ ಯು ಇರ್ ಫೇಸ್ಬುಕ್ ಪೂರ ಕೆಲವು ಬಿಟ್ ಹೈಲೈಟ್ ಆಪಿನವಾಡು ಜಡ್ಜ್ನವಾಡು ಕಂಟೆಸ್ಟನ್ ನಕ್ಲಾವಡು ಟ್ಯಾಲೆಂಟ್ ಮಸ್ತ್ ತುಯರ ತಿಕ್ಕನು ಸೊ ಎನ್ನ ಲಕ್ಕಿ ನಮ್ಮನೆ ಎಂಕ್ಲ ಆಲ್ಮೋಸ್ಟ್ ಹೆಚ್ಚಿನ ಆರ್ಟಿಸ್ಟ್ ನಕಲ್ ಪೂರ ಸ್ಟಾರ್ಟ್ ಮಲ್ಪುನಂಚಿಂತ ಸ್ಟೇಜ್ ನಮ್ಮ ಟಿ ವಿ ಸೊ ಐಟ್ ಆ್ಯಸ್ ಅ ಪರ್ಫಾರ್ಮರ್ ಯಾನ್ ಮಸ್ತ್ ಶೋಸ್ ಕೊಡ್ತೆ ಸ್ಟಾರ್ಟಿಂಗಿಗೆ ಆ್ಯಸ್ ಅ ಜಡ್ಜ್ ಬರ್ತದೆ ಜಡ್ಜ್ ಮಲ್ಪುನ ಮಸ್ತ್ ಖುಷಿತ ವಿಷಯ ಪನಲ್ಲಿ ಅಂಚನೆ ಪ್ರಮೋದ್ ಸರ್ ಡಾನ್ಸ್ ಮಮ್ಮಿ ಡಾನ್ಸ್ ಜಡ್ಜ್ ಆದ ಪುನಃ ಅವು ಎಂಕಲ್ನ ಮಾತಿರ್ನಲ್ಲ ಭಾರಿ ಖುಷಿತ ವಿಚಾರ ಸೊ ಈ ಸರ್ತಿದ ನೆಟ್ಟಿರ್ ಮಸ್ತ್ ಎಕ್ಸ್ಪೆಕ್ಟೇಷನ್ ಇದು ಪೋರ ನಂಗೆ ಗೊತ್ತುಂಡು ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಸರ್ ಡೆಫಿನೆಟ್ಲಿ ಫಸ್ಟ್ ದಾದ ಎಕ್ಸ್ಪೆಕ್ಟೇಷನ್ ಬಂದ ಡಾನ್ಸ್ ದಾಯಮಂಡಿತ ವಾ ರಿಯಾಲಿಟಿ ಶೋಸ್ಲ ಇರ್ತು ಪರ್ ಡಾನ್ಸ್ ಪೋದು WWF ಆತನು ಆ ಮೇರ್ದಲ್ಲಿ ಆಗ್ವೇರು ಈ ಮೇರ್ದಲ್ಲಿ ಆಗ್ವೇರು ಸೊ ಒಂದೊಂಜಿ ಬೆಸ್ಟ್ ವೇದಿಕೆ ಅಂದೇನು ದಾಯಪಂಡ ಮಮ್ಮೀಸ್ ನಕ್ಲುಪ್ಪುನು ಪ್ಯೂರ್ ಡಾನ್ಸ್ ತುಯರ ತಿಕ್ಕೊಂಡು ಕಾನ್ಸೆಪ್ಟ್ ಎಡೆಡ್ ಕಾನ್ಸೆಪ್ಟನ್ನು ಸಿಲೆಕ್ಟ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಡಾನ್ಸ್ ವೆರಿ ನೈಸ್ ಸೊ ಡಾನ್ಸಿಗಾಗಿ ಮಾಡಿದಂಥ ವೇದಿಕೆ ಡಾನ್ಸ್ ಅಂತೂ ಇದ್ದೇ ಇರುತ್ತೆ ಅದರ ಜೊತೆಗೆ ಇಲ್ಲಿರುವಂಥದ್ದು ಗಮ್ಮತ್ತು ಮಜಾಕು ಇಮೋಷನ್ಸು ಬಾಂಡಿಂಗ್ ಇದೆಲ್ಲ ಆಗುವಂಥ ಒಂದು ವೇದಿಕೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಸೊ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ವೆಲ್ಕಮ್ ಟು ದ ಶೋ ಪ್ಲೀಸ್ ಓಕೆ ಇಮೋಷನ್ಸ್ ಇದೆ ಗಮ್ಮತ್ತಿದೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಅಂತ ಹೇಳಿದ್ರೆ ಈ ಒಂದು ವೇದಿಕೆ ಒಂದು ಫ್ಯಾಮಿಲಿ ಇದ್ದ ಹಾಗೆ ಅಲ್ಲ ಒಂದು ನಿಮಿಷ ಫ್ಯಾಮಿಲಿ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಎಲ್ಲ ಸದಸ್ಯರು ಇರಬೇಕಲ್ವಾ ಹೌದು ಯಾರೆಲ್ಲ ಆಗ ಮಾತ್ರ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗೋದು ಓಕೆ ಅಲ್ವಾ ಸೊ ಮಮ್ಮಿನ ಕರೆದಾಯ್ತು ಡ್ಯಾಡಿನ ಕರೆದಾಯ್ತು ಓ ಅಣ್ಣ ಬೇರೆ ಬೇರೆಯಾಗಿ ಹೇಳಿ ಅದೇ ಮಮ್ಮಿನ ಕರೆದಾಯ್ತು ಡ್ಯಾಡಿನ ಕರೆದಾಯ್ತು ಅಣ್ಣ ಅಂತ ಹೇಳ್ತಿದ್ರೆ ಅಣ್ಣ ಒಬ್ಬನೇ ಇದ್ರೆ ಚೆನ್ನಾಗಿರುತ್ತಾ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತಾ ಅಣ್ಣ ಬೇಜಾರಲ್ಲಿದ್ರೆ ಓಕೆನಾ ನಿಮ್ಗೆ ಅಣ್ಣಗೆ ತಂಗಿ ಬೇಕಾ ತಂಗಿ ಬೇಡ ಮಗು ಬೇಕಾ? ಇಲ್ಲ ಅದು ತುಂಬಾ ಲೇಟ್ ಆಗುತ್ತೆ ಆಮೇಲೆ ಈಗ ಸದ್ಯಕ್ಕೆ ಅಣ್ಣ ಇದ್ದಾರೆ ಅಣ್ಣನ್ಗೆ ಯಾರಾದ್ರೂ ಒಬ್ರು ಸಾಥ್ ಕೊಡೋರಿದ್ರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಂದೆ ಸಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಓಹೋ ಹಾಗಾದ್ರೆ ಈಗ ಯಾರು ಬರ್ಬೇಕು ಈ ಫ್ಯಾಮಿಲಿಗೆ ನೋಡಿ ಒಂದು ಫ್ಯಾಮಿಲಿಯಲ್ಲಿ ಆರತಿಗೊಂದು ಕೀರ್ತಿಗೊಂದು ಅಂತ ಹೇಳ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಕೀರ್ತಿ ಅಂತ ಇಬ್ಬರನ್ನ ನಾವು ವೆಲ್ಕಮ್ ಮಾಡಾಗಿದೆ ಒಂದು ಆರತಿ ಬೇಕಾಗಿದೆ ಆ ಆರತಿ ಬೆಳಗ್ಬೇಕಿಲ್ಲಿ ಆ ಆರತಿ ಬೆಳಗ್ದಾಗಲೇ ನಮ್ಮ ಈ ಮನೆ ಇನ್ನಷ್ಟು ಬೆಳಗೋದು ಅಲ್ಲ ನೋಡಿ ಅರ್ಥ ನೋಡಿ ಪಾಪ ಅಣ್ಣನಿಗೆ ತಂಗಿ ಬೇಡ ಮನೆಗೆ ಕೀರ್ತಿ ಆರತಿ ಎಲ್ಲ ತಂಗಿ ಬರೋದಕ್ಕೆ ನಾನು ಹೇಳಿದೆ ಟೈಮ್ ಆಗುತ್ತೆ ತಂಗಿ ಬರೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ತಂಗಿನ ಕರೆಯೋದಕ್ಕಿಂತ ಓಕೆ ಸೈಲೆನ್ಸ್ಡ್ ಯಾರನ್ನ ಕರೀತಾ ಇದ್ದೀರಾ ನಾನು ಹೇಳ್ತಾ ಇದ್ದೆ ಬಟ್ ಈಗ ಸದ್ಯಕ್ಕೆ ಬೇಡ ಬಟ್ ಈಗ ವೇದಿಕೆಗೆ ನಾವು ಮುಂದಕ್ಕೆ ಕರೆಯುವಂತಹ ಒಬ್ರು ಜಡ್ಜ್ ಇವರು ಮಂಗಳೂರಲ್ಲೇ ಹುಟ್ಟಿ ಬೆಳೆದವರು ಕಸ್ತೂರಿಯಾಗಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿಯಲ್ಲಿ ಇವರ ಮೊದಲ ನಟನಾ ಪದಾರ್ಪಣೆಯನ್ನು ಮಾಡ್ತಾರೆ ಅದನ್ನು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇವರ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆಯೋಕ್ಕೆ ಹೊರಟಿರುವಂಥವರು ಫ್ಯಾನ್ ಆಗಿ ಬಂದು ಅದೆಷ್ಟೋ ಫ್ಯಾನ್ಗಳನ್ನು ಗಳಿಸ್ಕೊಂಡಿರೋರು ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅದ್ಭುತ ನೃತ್ಯಪಟು ಒಬ್ಬ ರೂಪದರ್ಶಿ ಆ್ಯಂಡ್ ಅಪ್ಪಟ ಮಂಗಳೂರಿನ ಹುಡುಗಿ ಇವರು ಮಂಗಳೂರಿನ ಪುತ್ರಿ ನಮ್ಮೆಲ್ಲರ ಕೀರ್ತಿ ಪ್ಲೀಸ್ ವೆಲ್ಕಮ್ ಅದ್ವಿತಿ ಶೆಟ್ಟಿ रात भर करे बातें तेरी ये तेरी आए जो तेरी यादें रुक रुक चले सांसें मेरी ये मेरी हाँ मुझे प्यार है तुमसे हाँ तुझ में ही तो मेरा जहाँ मनहारी तनहारी सुकुमारी प्रियतमा हितलांग में देवतेना ಪ್ರೇಮಕ ಪಟಲಿನ ಯುವನಾರಿ ಮನಹಾರಿ ಸುಕುಮಾಲಿ ನಿಂಬತಮ ಸೋಬಾನಿ 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 ಕೇಳ್ತಾ
ಬಾಗಿನ ಕೊಟ್ಬಿಟ್ಟು ಸ್ಟೈಲ್ ಆಗಿ ನಿಂತವನೇ. Let's start love game. Jody's gonna get the fame. Don't beats, beepy sound. Do duck, do duck, do duck. ಜೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟು ಚಾರಿ, ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತನ. ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. ಸುಂದರವಾದಂತ ಡಾನ್ಸ್ ಅನ್ನ ನೋಡಿ ಆಯ್ತು. ಈ ಬೆಳಗ್ಗೆನ ನೋಡ್ಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ನಾವೆಲ್ಲರೂ ಕಾಯ್ತಾ ಇದೀವಿ. ಸ್ವಲ್ಪ ಜಾಸ್ತಿನೇ ಕಾಯ್ತಾ ಇದ್ದಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅದ್ವಿತಿ ಶೆಟ್ಟಿ. ಸೀದಾ ಬರ್ತೀನಿ ಅತ್ತೆ ಹೆಂಗ್ ಕೋಡಿಗೆ ನವತ್ತೆ ಸುರುಕು ಬನ್ನಗನೆ ಕೈ ಕೊರಿಯರಾರು ಅಂಚತ್ತೆ ಆರ್ ಕೈ ಕೊರ್ದು ಪೋಯಿನತ್. ಸೊ ಎನಿವೇಸ್ ಜೋಕ್ಸ್ ಅಪಾರ್ಟ್, ಇಡೀ ಸೀಸನ್ ಅಲ್ಲಿ ನೀವು ಅವರನ್ನ ಬೇರ್ ಮಾಡ್ಕೊಳ್ಬೇಕು. ಎನಿವೇಸ್ ಆಲ್ ದ ವೆರಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾರ್ಮ್ ವೆಲ್ಕಮ್. ಮಸ್ತ್ ಖುಷಿ ಆಗುಂಡು ಎಂಕ್ ಬಿಕಾಸ್ ಐ ಥಿಂಕ್ ಫಸ್ಟ್ ಒಂಜಿ ಲೈನ್ ಪನೋಡು ದಾದ ಪಂಡ ದಿಸ್ ಇಸ್ ಮೈ ಫಸ್ಟ್ ಎವರ್ ಶೋ ಇನ್ ಮ್ಯಾಂಗ್ಳೂರ್. ವಾವ್, ಯಾನೊಂಜಿ ಕುಡ್ಲದ ಪೊನ್ನ ಅದು ಎಂಕ್ ಇಂಚಿನ ಒಂಜಿ ಸ್ಟೇಜ್ ಕೊಡ್ತೀನಿ ನಮ್ಮ ಟಿವಿ. ಸೊ ಅಕ್ಲೆಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಪನ್ಯಾರ. ಎಂಕ್ ಮಸ್ತ್ ಖುಷಿ ಆಗುಂಡು ಆ್ಯಂಡ್ ತುಳುಟು ಪಾತಾರೆ ನಾನೆಲ್ಲ ಜಾಸ್ತಿ ಖುಷಿ. ನೈಟೊಟ್ಟಿಗೆ ಅನ್ನೋಲಾಗ ಬರಿಟುಲೆರೊಂದು ಪನ್ನಾಗ ಕೂಡಲ ಖುಷಿ ಆಗುಂಡು. ಅವಾರ್ನ ಸ್ಕ್ರಿಪ್ಟೆಡ್ ಇತ್ತಿಜಿ ಮಸ್ತ್ ಖುಷಿ. ಈ ರಿಚ್ಚಿ ಪನ್ನೋಡು ಈ ರಾರ್ನ ಸೈಡ್ ದೆ ತೊಂಡ ಬಕ್ಕ ನೆಕ್ಸ್ಟ್ ಸೀಸನ್ ಗೆ ಪೂಜಾ ಒಂಜೊಂಜಿ ಎಪಿಸೋಡ್ ಒಂಜೊಂಜಿ ಸೈಡ್ ದೆ ತೊಂಡು ಹೊರ ಈ ಬೆರ್ನಾಡೆ ಹೊರ ಪೊಣ್ಣು ಹುಷಾರುಂಡು. ಎನಿವೇಸ್ ಯು ಲುಕಿಂಗ್ ವೆರಿ ವೆರಿ ಪ್ರಿಟಿ ಜಸ್ಟ್ ಲೈಕ್ ಅ ಡಾಲ್ and you have mummies to judge. Now how is your expectation? Enk mast I see this is a very different concept. Mummies ಗೆ stage kortini panda, it's a very big thing because ite normal ad reality shows idu youngsters talented people barperu but etto mummy nakleg stage tikkudu pooji and akleg inchinda stage tikkudini. I think it's only because of Namma TV and yan bete olla tutiji inchinda concept did mantidina. This is the first ever and I am happy yenna nide kanayidina ik sumar mummy nakul ready ulleru. So I'm excited to see their performance and you know to explore this whole show. So there is some warning. ಕುಲ್ಲೆ ಒಂದು ನಿಮಿಷ. ದೇರ್ ಆರ್ ಸಮ್ ವಾರ್ನಿಂಗ್ಸ್. ಓಕೆ, ಕಂಡೀಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಎಸ್ ಮಮ್ಮಿ ನಕಲ್ ಬರ್ಪೇರ ಅಕಲ್ಲ ಡಾನ್ಸ್ ತೂಪಾರ ಇರ್ನ ಜಜ್ಮೆಂಟ್ ಕೊರ್ಪಾರ ಇರ್ನ ಅಂಚಿ ಇಂಚಿ ಸೂರಜ್ ಸನಿಲ್ ಬೊಕ್ಕ ಪ್ರಮೋದ್ ಜಡ್ಜಸ್ ಉಲ್ಲೇರು. ದೇರ್ ಆಲ್ಸೋ ವೆರಿ ಎಕ್ಸ್ಪೀರಿಯನ್ಸ್ಡ್ ಜಡ್ಜಸ್ ಅಂಡ್ ಸೀನಿಯರ್ ಡಾನ್ಸರ್ಸ್ ಅಕಲ್ನ ಪಾತೆರ ಪುರ ಕೇನ್ಲೆ ಸ್ಟೇಜ್ ಇಡು ಮಧ್ಯೆ ಒಂಜಿ ಬೊಡ್ಚಾಂದಿನ ಪುರ ಕಮೆಂಟ್ ಬೊಡ್ಚಾಂದಿನ ಪುರ ಬರೋಂದಿಪ್ಪುಂಡು ಅವರು ಇದಕ್ಕೆ ಏನೋಡು ಬೊಡ್ಚಿ. ಯು ಡೋಂಟ್ ಹ್ಯಾವ್ ಟು ಲಿಸನ್ ಟು ಇಟ್, ಯು ಕ್ಯಾನ್ ಜಸ್ಟ್ ಕೈಂಡ್ಲಿ ಇಗ್ನೋರ್ ಇಟ್. ದಿಸ್ ಇಸ್ ಅಲೌಡ್ ಇನ್ ದಿಸ್ ಶೋ. ಓಕೆ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಅಟ್ ಸೌಜನ್ಯ ನೆಕಡೆ ಪಂಡೆ ಸೀಸನ್ 6 ಖಂಡಿತ ಫಿಕ್ಸ್ ಅಂತ ಯಾಂದಾದ ಗೊತ್ತನೆ ಲೈಫ್ ಇಡ್ ಎಕ್ಸ್ಪೆಕ್ಟೇಷನ್ಸ್ ದೀಪುಚ್ ಯಾಂ ಬರ್ಪುನಿ ಅವಲೆ ಸ್ಪಾಟೆಡ್ ದಾದ ಕೊರಡು ಕೊರ್ಪಿನಿ ಕುಲ್ಲುನಿ ಬೊಕ್ಕ ಕೈ ಕೊರ್ಪಿನಿ ಪೋಪಿನಿ ಆ ಬನ್ನಗ ಸುರುಕ್ ಬತ್ತಿದ ಹೆಂಗ್ ಕೈ ಕೊರ್ನಗ ನೇನ್ ಯಾರೇ ಕೈ ಕೊರ್ಜ ಸೀದಾ ಬತ್ತಿದ ಹೆಂಗ್ ಕೈ ಕೊರಿಯರ್. ಅನುರಾಗ್ ಯು ಶುಡ್ ಬಿ ಪಾಸಿಟಿವ್ ಇನ್ ಲೈಫ್. ಅಲೆ ತುಲೆ ಆರೆ ಅಪಗಾಣ ಹೆಂಗ್ ಪಂಡೇರು ಅಕೇರಿ ಮುಟ್ಟ ಈ ನಿನ್ನ ಪ್ರಯತ್ನ ಬಿಡೋಚಿ ಎಂಡ್ ಡಾಂಡಲ ಪಾಸಿಟಿವ್ ಆಪುಂಡು ಒಂದು ಪಾಸಿಟಿವ್ ಅದು ರಡ್ಡು ವರ್ಷ ಪಾಸಿಟಿವ್ ಆ ಒಂದು ಬಾರಿ ಖುಷಿ ಅಂಡ್ ನೆಟ್ಟಾಂಡ್ ಒಂಚೂರು ಪಾಸಿಟಿವ್ ಆಕ ಅದು ದಾದ ಬೋಡ್ಲ ಅವಡೆಂಗಳ ಶೋ ಮಾತ್ರ ಪಾಸಿಟಿವ್ಲಿ ಹಿಟ್ ಆವಡ್ ಬನ್ನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಗ್ರೀಯಿಂಗ್ ಟು ಬಿ ಹಿಯರ್ ಅಂಡ್ ಸೋ ಹ್ಯಾಪಿ ಟು ಹ್ಯಾವ್ ಯು. ಅಗ್ರಿ ದಾದೆ ನಮ್ಮ ಊರು ನಮ್ಮ ನೀರು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ. ದ ಹಾಟ್ ಸೀಟ್ ಇಸ್ ವೇಟಿಂಗ್ ಫಾರ್ ಯು. ಜಡ್ಜಸ್ಗಳನ್ನ ಕರೆದಾಯಿತು, ಅವರು ಅಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗಾಗಿ ನಮ್ಮ ಕಂಟೆಸ್ಟೆಂಟ್ನ ಕರೆಯುವಂಥ ಸಮಯ. ಹಾಗಾದ್ರೆ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಕ್ಕಿಂತ ಮೊದಲು ಒಂದು ಇನ್ಸ್ಪಿರೇಷನ್ ಅನ್ನ ಕರೀಲಿಕ್ಕಿದೆ. ನಿಮಗೆ ಗೊತ್ತಿದೆ ಈಗ ಸೀಸನ್ 6 ನಡೀತಾ ಇದೆ. ಈಗಾಗಲೇ ಸೀಸನ್ 5 ನಡೆದಾಗಿದೆ. ಅದರಲ್ಲಿ ಬಂದು ಹೋದಂಥ ಎಷ್ಟೋ ಮಮ್ಮೀಸ್ ಇದ್ದಾರೆ, ಎಷ್ಟೋ ವಿಜೇತರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಗೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಆದರೆ ರೀಸೆಂಟ್ ಅಂತ ಹೇಳಿದ್ರೆ ರೀಸೆಂಟ್ ಇಸ್ ಆಲ್ವೇಸ್ ಸೆನ್ಸೇಷನ್. ಸೊ ರೀಸೆಂಟ್ ಆಗಿ ಆದಂತಹ ಸೀಸನ್ 5ನ ವಿಜೇತರಾದಂತಹ ಚೇತನ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅವರ ಒಂದು ಇರುವಿಕೆಯಲ್ಲಿ ಈ ಎಪಿಸೋಡ್ಸ್ ನಡೆಯುತ್ತೆ. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ವಿನ್ನರ್ of season 5 Dance Mummy Dance ಚೇತನ ರಾಮ್. ಬಲ್ಲಿ ಅವರಿಗೆ ಜೋರಾದ ಚಪ್ಪಾಳೆ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ.
ಒನ್ಸ್ ಅಗೇನ್ ಸೋ ಹ್ಯಾಪಿ ಟು ಹ್ಯಾವ್ ಯು. ಹೇಗೆ ಅನಿಸ್ತಾ ಇದೆ ಸೀಸನ್ 6ಗೆ ಬರ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6ಗೆ ಆ್ಯಸ್ ಅ ಗೆಸ್ಟ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಲಾಸ್ಟ್ ಸೀಸನಲ್ಲಿ ನಮಗೆ ಭಯ ಇತ್ತು, ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೇಮ್ ಥಿಂಗ್ ಈಗ ಸೀಸನ್ 6ಅಲ್ಲಿರೋ ಮಮ್ಮೀಸ್ಗಳಿಗೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಮಮ್ಮೀಸ್ಗಳಿಗೆ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಈಗಾಗಲೇ ಹಲವಾರು ಎಪಿಸೋಡ್ಗಳಲ್ಲಿ ಇವರು ಆ ಭಯವನ್ನು ಗೆದ್ದು ಈ ಶೋವನ್ನು ಕೂಡ ಗೆದ್ದಿದ್ದೀರಾ. ಈ ಸಲನೂ ಬಹಳಷ್ಟು ಮಮ್ಮಿಗಳು ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ಏನಾದರೂ ಒಂದು ಸ್ಪೆಷಲ್ ಟಿಪ್ ಇದೆಯಾ ಆ್ಯಸ್ ಅ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ವಿನ್ನರ್? ಟಿಪ್ ಅಂದರೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಒಂದೊಂದು ನಿಮಿಷ ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್. ರೆಸ್ಟ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ. ವಿನ್ ಆಗೋ ತನಕ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ಮಾತ್ರ ಪ್ರಾಕ್ಟೀಸ್ನ ಬಿಡಬೇಡಿ ಅಂತ. ವೆರಿ ವೆರಿ ಟ್ರೂ. ಯಾಕಂದರೆ ಅಷ್ಟೊಂದು ಡೆಡಿಕೇಶನ್ ಅನ್ನು ಅವರು ತೋರಿಸಿದ್ರು. ಈ ಸಲ ಇನ್ನಷ್ಟು ಪ್ರಿಪೇರ್ ಮಾಡಿ ಬಂದಿದ್ದಾರೆ. ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡಬೇಕಾ, ಅವು ಒಂಚೂರು ಸರಿ ಇತ್ತು ಜಿ, ಒಂದೊಂದು ಸ್ವಲ್ಪ ಸರಿ ಇರಲಿಲ್ಲ ಅನ್ನುವಂಥ ಕಮೆಂಟನ್ನು ಮಾಡಲಿಕ್ಕೆ ಕೂಡ ರೆಡಿಯಾಗಿ ಬಂದಿದ್ದಾರೆ ಅವರು. ಪಂಡ ಸೂರಜ್ ಸರ್ ಲಾಸ್ಟ್ ಎಪಿಸೋಡ್ ಲಾಸ್ಟ್ ಸೀಸನ್ ಅರೆಗೆ ಏತ್ತು ಮಾತ ಬೆಚ್ಚ ಇತ್ತು ನನಗೆಲ್ಲ ಕಮೆಂಟ್ ಅವೆನ್ ಪೂರ ಆರೀನಿದೆ ಪೆರುಲೆ ಅಲ್ಪ ಕುಲು. ಬಟ್ ಎನಿವೇಸ್ ಫ್ರಾಮ್ ನಮ್ಮ ಟಿವಿ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಟೇಕ್ ಸ್ಮಾಲ್ ವೆಲ್ಕಮ್ ಫ್ರಮ್ ಅಸ್, ಫ್ಲೋರಲ್ ವೆಲ್ಕಮ್. ನಮ್ಮ ಹೋಸ್ಟ್ ಆಗಿರುವಂಥ ಅನುರಾಗ್ ಅವರು ಇದನ್ನು ಕೊಡ್ತಾರೆ. ಅವರಿಗೆ ಒಬ್ಬರೇ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತೆ, ಅವರಿಗೆ ಮನೆ ಮಗನಾಗಿ ಇರುವಾಗ ಜನರೆಲ್ಲ ಬೇಕಂತೆ, ಹಾಗೆಂದೇ ಅಣ್ಣನಾಗಿ ಒಂದು ಮೆಗ್ಗಿ ಅದು. ಥ್ಯಾಂಕ್ ಯು ಸೋ ಮಚ್, ಎಂಜಾಯ್ ದ ಹಾಟ್ ಸೀಟ್. ವೆಲ್, ಹಾಗಾದರೆ ಕಾರ್ಯಕ್ರಮಕ್ಕೆ ಪೀಠಿಗೆಯನ್ನು ಇಟ್ಟಾಗಿದೆ. ನಮಗೆ ಬೇಕಾಗಿರುವಂಥ ನಮ್ಮ ಇಂಪಾರ್ಟೆಂಟ್ ಜಡ್ಜಸ್ಗಳನ್ನು ಅಲ್ಲಿಗೆ ನಾವು ಸ್ವಾಗತಿಸಿದ್ದೀವಿ. ಆ್ಯಂಡ್ ಅವರು ಕೂಡ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಇವತ್ತು ಈ ಮೊದಲ ಎಪಿಸೋಡಲ್ಲಿ ನಾವು ಒಂದಷ್ಟು ಕ್ಯಾರೆಕ್ಟರ್ಗಳನ್ನೆಲ್ಲ ಬಹಳಷ್ಟು ಕ್ಯಾರೆಕ್ಟರ್ಗಳನ್ನು ನೋಡ್ತೀವಿ, ಹಲವಾರು ಸ್ಟಾರ್ಸ್ಗಳನ್ನು ನೋಡ್ತೀವಿ. ಸೊ ನಮ್ಮ ಮೊದಲ ಕಂಟೆಸ್ಟೆಂಟ್ನ ವೇದಿಕೆ ಮೇಲೆ ಸ್ವಾಗತಿಸುವಂಥ ಸಮಯ. ಇವರು ದೂರದ ಧಾರವಾಡದಿಂದ ಬಂದಿದ್ದಾರೆ. ಹಾಗಾಗಿ ಧಾರವಾಡ ಪೇಡ ತಗೊಂಡು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ವೇದಿಕೆಯಲ್ಲಿ ಅವರು ತರ್ತಾ ಇರುವಂತಹ ಮೊದಲ ಸ್ಟಾರ್ ಯಾರಂತ ಹೇಳಿದ್ರೆ, ನನ್ನ ಎಂಟ್ರಿ ಇದ್ದಿದ್ದು ಬಾಲಿವುಡ್ ಕಾ ಬಾದ್ಶಾ SRK. ಬಟ್ ಅದಕ್ಕಿಂತ ಒಬ್ಬರು ಸೂಪರ್ ಆಗಿರೋ SRK ನಮ್ಮಲ್ಲೇ ಇದ್ದಾರೆ. ಎನಿ ಗೆಸಸ್? ನೋ. ಸೊ ನಮ್ಮ ಕರ್ನಾಟಕದ ಎವರ್ ಗ್ರೀನ್ ಹಾಗೆ ಎವರ್ ಎನರ್ಜೆಟಿಕ್, ಯಾವುದೇ ಒಂದು ಪಾಯಿಂಟಲ್ಲೂ ಅವರನ್ನು ವೇದಿಕೆಗೆ ಕರೆದಾಗ ಅವರು ಡಾನ್ಸ್ ಮಾಡೋದ್ರಲ್ಲಿ ಹಿಂಜರಿಯೋದೇ ಇಲ್ಲ. ಅಂತಹ SRK ಶಿವರಾಜ್ ಕುಮಾರ್ ಅವರನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು, ಅವರನ್ನು ಅವರ ಕ್ಯಾರೆಕ್ಟರ್ ಆಗಿ ತಗೊಂಡು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ದ ಫಸ್ಟ್ ಕಂಟೆಸ್ಟೆಂಟ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್. ಜೋರಾದ ಚಪ್ಪಾಳೆ ಬರಬೇಕು ಪೂಜಾ ಮನೋಜ್ ಶೆಟ್ಟಿ ಅವರಿಗೆ. ನೀವ್ಯಾರು ನಂಗೆ ಗೊತ್ತಿಲ್ಲ, ನಂಗೆ ಒಂದೇ ತಲೆ ಸಾಕು, ಮಸಾಣ ಮಸಾಣ ಮಾಡಕ್ಬಿಡ್ತೀನಿ. ಯಾರು ಕಾಣದೂರು, ಯಾರು ಎಲ್ಲದೂರು, ಅಲ್ಲಿ ನಾನು ನೀನೆ ಹೇಳು. ಯಾರು ಕಾಣದೂರು, ಯಾರು ಎಲ್ಲದೂರು, ಅಲ್ಲಿ ನಾನು ನೀನೆ ಕೇಳು. ಜೋಗಿ 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 ಅರ ಜೋಗಿ 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 ಅರ ಜೋಗಿ ಜೋಗಿ ಜೋಗಿ. ಯೋ ಬರ್ಕಯ, ಪೇಪರ್ ಮುಂದಗಡೆ ಬರ್ಕೋ. ಬೆಂಗಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಬೇಕಷ್ಟಿತ್ತು ನಾಯಿ ಒಳಗೆ ಬರ್ಬೇಕಾದ್ರು ನಮ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂತು ನಮ್ಮ ರಾಜ್ಯ ಕಣೋ, ನೀನಲ್ಲಿ ರಾಜ ಕಣೋ, ಕಡೆಯುಸಿರು ಇರುವ ತನಕ ಜೋಗಿ ಕಾವಲಿದ್ದು ಕಾಯುವೆನು. ಪಾಪ ಜನ ನಿನ್ನ ಹೀರೋ ಅನ್ಕೊಂಡಿದ್ರು, ಹತ್ರಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು ನೀ ಎಂಥ ವಿಲನ್. ಸಾಯೋ ವಾಯು ಸಾಯೋ
serious. ಯಾರು ಕಾಣ ದೂರು ಯಾರಿಗಿಲ್ಲ ದೂರು ಅಲ್ಲಿ ನಾನು ನೀನು ಕೇಳು ಬಿಟ್ ಬಾಣ ಬಿದ್ದಿರೋ ಕುದುರೆ ಎರಡು ಆಗೋ ಕೆಲಸ ಮುಗಿಯೋವರೆಗೂ ವಾಪಸ್ ಆಗೋಲ್ಲ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಪೂಜಾ. ಸೋ ಮಚ್. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಅಲ್ಲಿ ಸಿಲೆಕ್ಟ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಧಾರವಾಡ ಪೇಡ ತಂದಿದ್ದೀರಾ? ತಂದಿದ್ದೇನೆ. ಎಲ್ಲಿದೆ? ತಿಂದು ಮುಗಿಸ್ಬಿಟ್ರಾ? ಅಲ್ಲ, ನಾನು ಅಲ್ಲಿ ನೀವೇನೋ ಮಾಡುವಾಗ ಪೇಡ ಎಲ್ಲ ನೀವು ಸ್ಟೇಜಲ್ಲಿ ಮಾಡಿ ನಮಗೆ ಕೊಡ್ತೀರಾ ಅನ್ಕೊಂಡಿದ್ದೆ. ಇಲ್ಲ ಅಲ್ವಾ? ಫಿನಾಲೆ ತನಕ ಬರೋ ಫಿನಾಲೆ ತನಕ ಬರ್ತೀವಿ, ಫಿನಾಲೆಲಿ ತಗೊಂಡು ಬರ್ತೀವಿ. ಓಕೆ, ಗುಡ್. ಕಾನ್ಫಿಡೆನ್ಸ್ ಇಸ್ ಗುಡ್, ಪಾಸಿಟಿವ್ ವೈಬ್ಸ್ ಇಸ್ ಗುಡ್. ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಅನಿಸ್ತಾ ಇದೆ. ಹಾಂ, ನಮ್ಮ ಟಿವಿ ಪನ್ಪುನಾನೆ ಒಂಜಿ ಮಸ್ತ್ ಮಲ್ಲ ಪ್ರೌಡ್ ಫೀಲಿಂಗ್. ಯಾರು ಧಾರವಾಡ ಪಂಡ್ ಓದು ಕನ್ನಡ ಮಾತೇರಿ ನಿಮ್ಮಾರೆ. ರೈಟ್, ಸೂಪರ್ ಪನ್ಲೆ. ಹಾಂ, ಅಂಚಾದ ಧಾರವಾಡ ದಿಡೆ ಬರೋಡ್ ಪಂಡ ಸೀರಿಯಸ್ಲಿ ಪಂಡ ಏನ ಫ್ಯಾಮಿಲಿದ ಸಪೋರ್ಟ್ ಪೂರಾಗಲ್ಲ. ಯಾನ್ ಹೊರ್ತೆ ಬೈದೆ ಆ್ಯಕ್ಚುಲಿ ನಾ ರಡ್ಡು ಜೋಕ್ಲೆಲ್ಲ ಇಲ್ಲಡ್ಬಿಡ್ದು. ಹಾಂ, ನನ್ನ ಹಸ್ಬೆಂಡ್ ತಗೊಂಡಿರ್ತಾರೆ. ಯಾನ್ ಕೇನೋಡೊಂದಿತ್ತೆ ಧಾರವಾಡದ ಬೈದಾರು ಏರ್ ಪೂರ ಬೈದಿರು ಸಪೋರ್ಟ್ ಮಲ್ಪರೆ. ಅಂಡ್ ಒಂದು ವಿಚಿತ್ರವಾಯಿನ ಸಪೋರ್ಟ್ ಪೂರ ಈ ಪೋಲ ಎಂಕಲ್ ಪೂರ ಮೂಲ ತೂನ್ ಮಾ ಪನ್ಪುನಂಚಿನ ಸಪೋರ್ಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದ ಫ್ಯಾಮಿಲಿ ಹೂ ಹ್ಯಾವ್ ಸಪೋರ್ಟೆಡ್ ಹರ್ ಟು ಕಮ್ ಟು ದಿಸ್ ಸ್ಟೇಜ್. ಸೋ ಮಚ್. ರೈಟ್, ಸೊ ಹೌ ಆರ್ ಯು ಫೀಲಿಂಗ್ ಫಾರ್ ಪರ್ಫಾರ್ಮೆನ್ಸ್? ಆಯ್ ಬೊಕ್ಕ ಶಿವರಾಜ್ ಕುಮಾರ್ನ ಸಾಂಗನ್ನು ಚೂಸ್ ಮಾಡ್ತಿದ್ದಾರೆ, ಆ ಕ್ಯಾರೆಕ್ಟರ್ ದಾಯಕ್ ಚೂಸ್ ಮಾಡ್ತಾರೆ. ಮಸ್ತ್ ಪ್ರೌಡ್ ಫೀಲ್ ಆಪುಣ ಒಂಜಿ ನಮ್ಮನೆ ಒಂದೇತ ಕ್ಯಾರೆಕ್ಟರ್ ಚೂಸ್ ಮಂತ್ ಮಲ್ಪನಾಗ. ಸ್ಪೆಷಲಿ ಕನ್ನಡ ಪನ್ಪುನ ಒಂಜಿ, ತುಳು ಪನ್ಪುನ ಒಂಜಿ ಐತ ಬಗ್ಗೆ ಇಂಕ್ ಮಸ್ತ್ ಅಭಿಮಾನ ಉಂಡು. ಅಂಚಾದ ಇಂಕ್ ಅವು ಸಾಂಗ್ ಸಿಲೆಕ್ಟ್ ಮಂತದ್ ಮಲ್ಪೋಡೆತ್ತಂಡ. ಓಕೆ, ಬಾಲಿವುಡ್ ಮಲ್ಪೋಯಾನ, ಕ್ಲಾಸಿಕಲ್ಲ ಮನ್ಪೆ, ಬಟ್ ಒಂದೊಂಜಿ ಇಂಕೇನೋ ಡಿಫ್ರೆಂಟ್ ಅನ್ಸಂಡ್ ಅಂಚಾದ ಒಂದು ಸೆಲೆಕ್ಟ್ ಮಲ್ದಿನ. ಓಕೆ, ಮಲ್ತಿ ಬೊಕ್ಕ ಖುಷಿ ಉಂಡು, ಮಸ್ತ್ ಖುಷಿ. ಸ್ಯಾಟಿಸ್ಫೈಡ್. ವಿಲ್ ಗೋ ಟು ದ ಜಡ್ಜಸ್. Sure. ಓಕೆ, ಸೊ ಜಡ್ಜ್ಮೆಂಟ್ ಪೋಂದುಲ್ಲ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಕಾಲ್ ಅಪಾನ್ ಸೂರಜ್ ಸನಿಲ್ ಸರ್, ಪ್ಲೀಸ್ ಯೋರ್ ಕಮೆಂಟ್ಸ್. ಹಾಯ್ ಪೂಜಾ. ಹಲೋ ಸರ್. ಫಸ್ಟ್ ಆಫ್ ಆಲ್ ಐ ವಾಸ್ ಸರ್ಪ್ರೈಸ್ ಇರ್ ವರಾನೆ ತುಳುಕು ಜಂಪ್ ಆಯ್ರು ನಮ್ಮ ಸೌಜನ್ಯ ಬಾರಿ ಬಂಗಡ್ ಕನ್ನಡ ಶೋಕ್ ಎಕ್ಸ್ಪ್ಲೇಷನ್ಸ್ ಕೊರೊಂದಿತ್ತೇನು ಹೆಂಗೆ ಪನುಲಿ ಎಂಚೇರಿ ತುಳು ಬರ್ಪುಂಡಂದು ತುಳು ಪಂಡ ಊರು ನಮ್ಮ ಉಡುಪಿನೇ ಐತೆ. ಹಾಂ, ಇರು ಉಡುಪಿಡ್ದು ಧಾರವಾಡ ಶಿಫ್ಟ್ ಆಫ್ಟರ್ ಮ್ಯಾರೇಜ್. born and brought up in Mumbai. ಮುಂಬೈ. ಹಾಂ, Mumbai to Dharwad. ಹಾಂ. And ಒಂದು ಸ್ಟೋರಿ ಉದ್ದ ಉಂಡು ಒಂದು ಬೊಕ್ಕ But ಸ್ಕೂಲಿಂಗ್ ತುಳು ಪೂರ ಗೊತ್ತುಂಡು. ಮಧ್ಯಾಹ್ನ ಬೇತೆ ಬೇತೆ ಒಳಗೆ ಐಕೆ ಫಿನಾಲೆ ಮುಟ್ಟ ಸ್ಟೋರಿ ಕಂಪ್ಲೀಟ್ ಆಪುಂಡ. ಹಾಂ, ಹಿಂಗೆ ಅವಲಕ್ಕೆ ಏನ್ರಿತ್ತಂಡ ಫಿನಾಲೆ ಮುಟ್ಟ ಸ್ಟೋರಿ ಗೊತ್ತೋಡ ಫಿನಾಲೆ ಮುಟ್ಟ ದಿವೋಡ ಅವೇ ಧಾರವಾಡ ಪೇಡ ತಿಕ್ಕೋಡಂಡಲ್ಲ ಮೇರೇನು ಫಿನಾಲೆ ಮಿಟ್ಟೊಕ್ಕ ನೋಡು. ಸೊ ಎಡ್ಡ ಐಡಿಯಾಸ್ ಉಂಡು. ಎನಿವೇ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಪೂಜಾ, ಬಿಗಿನಿಂಗ್ ಆಫ್ ಇರ್ನ ಡ್ಯಾನ್ಸಿಂಗ್ ಮಸ್ತ್ ಇಷ್ಟ ಅಂಡ್ ಆ ಕಾಸ್ಟ್ಯೂಮ್ನ ಒಂಜಿ ರ್ಯಾಪ್ ಮಂತದ್ದು ಇರ್ಬೊಕ್ಕ ಅಲ್ಪ ಸ್ಟ್ಯಾಂಡಪ್ ಅದು ಹೆಂಗೊರನೆ ಅವು ಟಾಲ್ ಅದು ತೋಜರ್ ಬೊಕ್ಕ ಇರ್ ಎಂಟ್ರಿ ಕೊರ್ಯರ್ ದಟ್ ವಾಸ್ ವೆರಿ ನೈಸ್. ಆ್ಯಂಡ್ ಇರೆಗೊಂಜಿ ಎಡ್ಡೆ ಬಾಡಿ ಲ್ಯಾಂಗ್ವೇಜ್ ಉಂಟು ಅವು ಏನು ಪಂಡ್ರೆ ಇಷ್ಟಪಡ ದಾಪಂಡ ಇನ್ನು ಬಾಡಿ ಲ್ಯಾಂಗ್ವೇಜ್ ಎಡ್ಡೆ ಉಂಟು ಸ್ಟೈಲ್ ಉಂಡು ಇಡೊಂಜಿ. ಬಟ್ ಇನಿ ಕೊರ್ತನ ಕಾನ್ಸೆಪ್ಟ್ಗೆ ಇರ್ನ ಡಾನ್ಸ್ ಇನಿ ಮ್ಯಾಚ್ ಆವೊಂದಿಜ್ಜಿ ಟು ಬಿ ವೆರಿ ಫ್ರ್ಯಾಂಕ್. ದಾದ ಪಂಡ ನಮ್ಮ ಒಂಜಿ ಕ್ಯಾರೆಕ್ಟರ್ನ ಪ್ಲೇ ಮನ್ಪೆರೆ ಪಂತೀನಿ ಪಂಡ ಈ ರೀತಿದ ತೊಂದರೆ ಜೋಗಯ್ಯ ಫಿಲ್ಮ್ದ ಶಿವರಾಜ್ ಕುಮಾರ್ ಪಂಡ. ಸೊ ಜೋಗಯ್ಯ ಫಿಲ್ಮ್ದು ಶಿವರಾಜ್ ಕುಮಾರ್ ಎಂಚ ಡ್ರೆಸ್ ಅಪ್ ಮಂದೇರು ಇರ್ ಆ್ಯಕ್ಚುಲಿ ಮೇಲ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಂತ್ನಾಗ ಇರ್ ಮೇಲಾದೇ ಬರೋಡು ಮುಲ್ಪ ಮೇಲ್ ಪಂಡ ಆಣುಲ್ನ ಕಂಡು ಡ್ರೆಸ್ ಮಂತ್ ಶಿವರಾಜ್ ಕುಮಾರ್ ಎಂಚ ಅರ್ನ ಬಾಡಿ ಲ್ಯಾಂಗ್ವೇಜ್ ಅರ್ನ ವಾಕಿಂಗ್ ಅರ್ನ ಸ್ಟೈಲ್ ಇತಿ ಡೈಲಾಗ್ ಪನ್ನಗಲ್ಲ ಶಿವರಾಜ್ ಕುಮಾರ್ನ ಒಂಜಿ ಡೈಲಾಗ್ ಡೆಲಿವರಿ ಅನ್ನಗ ಅರ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಹ್ಯಾಂಡ್ ಮೂಮೆಂಟ್ಸ್ ಇರ್ತುದು ಪರ್ ಲಾಂಗ್ ಕೊನೊಪ್ನ ಒಂಜಿ ಸ್ಟೈಲ್ ಉಂಟು ಶಿವರಾಜ್ ಕುಮಾರ್ ಅವು ಮಸ್ತ್ ಫೇಮಸ್ ಜೋಗಿಡಲ್ಲ ಅಲ್ಪ ಒಂಜಿ ಜೋಗಿ ತೋಜೊಂದುಲ್ಲ ಇರ್ನ ಸೈಡ್ದು. ಸೊ ಅವು ಪೂರ ಎಂಕ್ ಎಕ್ಸ್ಪೆಕ್ಟ್ ಮಂದಿತ್ತೆ. ಆ್ಯಂಡ್ ಕಾನ್ಸೆಪ್ಟ್ನು ಅಸೈಡ್ ಒಂಜಿ ಸೈಡ್ ಇದು ಪಂತ್ನಾಡ ಡಾನ್ಸ್ ವೈಸ್ ನಲ್ಲ ಇರ್ನ ಮೂಮೆಂಟ್ಸ್ ಮಸ್ತ್ ಸ್ಟ್ರಾಂಗ್ ಆದ್ಬೋದು. ಆ್ಯಸ್ ಇಟ್ಸ್ ಎ ಕಾಂಪಿಟೇಷನ್ ಹಿರಿಯರ್ದು ಬೊಕೊರ್ತಿ ಚೂರು ಎಡ್ಡೆ ಮಂತಿಡಲ್ಲ ಅಕುಲ್ ದುಂಬೋಪ್ನ ಚಾನ್ಸಸ್ ಜಾಸ್ತಿ. ಸೊ ಟೇಕ್ ದಿಸ್ ಪಾಯಿಂಟ್ಸ್ ಇನ್ ದ ಮೈಂಡ್ ಆ್ಯಂಡ್ ಕೊರಿಯೋಗ್ರಫಿಲ ನಲ್ಲ ಒಂಚು ಸ್ಟ್ರಾಂಗ್ ಬೋರ್ಡ್ ಅಂದು ಏನು ಅನಿಸಿಕೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪೂರಲ್ಲ ನನ್ನಾತ ಒಂಚೂರು ಸ್ಟ್ರಾಂಗ್ ಬೋರ್ಡ್ ಒಂದು ಬಂತೇರಿ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಪ್ರಮೋದ್ ಸರ್. ಓವರ್ ಟು ಯು.
ಆಲ್ರೆಡಿ ಸೂರಜ್ ಸರ್ ಪಂತೇರು ಎಂಕ್ಲು ಮಸ್ತ್ ಎಕ್ಸ್ಪೆಕ್ಟೇಷನ್ ಪಂಡ ಎಂಕ್ಲು ದಾದೆನ್ಯ ಒಂಜಿ ಕ್ಯಾರೆಕ್ಟರ್ನು ಪ್ರತಿ ಒಂಜಿ ಕಾನ್ಸೆಪ್ಟ್ ಕೊರ್ನಾಗ ಒಂಜಿ ಕ್ಯಾರೆಕ್ಟರ್ ಮಲ್ಪರು ಐಕ್ ಅಂಚ ತೋಜುವರಂದು ಸೊ ಮೇ ಬಿ ಸ್ಟಾರ್ಟ್ ಆನಾಗ ಐತ ಫೀಮೇಲ್ ಕ್ಯಾರೆಕ್ಟರ್ ಮೀನು ಮಲ್ಪೋರ ಅಂದ್ಯ ಬಟ್ ಇಟ್ಸ್ ಓಕೆ ವೆರಿ ಗುಡ್ ಡಾನ್ಸರ್ ಇರನಾಂಡಲ ಕೊರಿಯೋಗ್ರಾಫರ್ಸ್ನ ಹೆಲ್ಪ್ ತಂದಿತ್ತಾರ ಈ ಓಕೆ ಮುಲ್ಪ ಧಾರವಾಡದಾರ ಧಾರವಾಡದಾರ ಓಕೆ ಸೊ ಕಾಸ್ಟ್ಯೂಮ್ ಭಾರಿ ಪೊರ್ಲು ಡಿಸೈನ್ ಮಾಡ್ತಿದ್ದಾರೆ ಭಾರಿ ಶೋಕ್ ತೋಜೊಂದಿಲ್ಲರು ಬೊಕ್ಕ ರಡ್ಡು ಜೋಕಲ ಮಮ್ಮಿ ಪನ್ನೊಂದಿಲ್ಲರು ಗೊತ್ತಾಪುಜಿ ಕಾಲೇಜ್ ಸ್ಟೂಡೆಂಟ್ ಅಂಚೆ ತೋಜೊಂದಿಲ್ಲ ಓಕೆ ನೆಕ್ಸ್ಟ್ ಒಂದು ವೇಳೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಯ್ಯಾರ ಇರ್ನ ಕಾನ್ಸೆಪ್ಟ್ ಕೊರಿಯರ್ ಕಾನ್ಸೆಪ್ಟ್ ಐನೀರು ಸರಿಯಾದ ಅರ್ಥ ಮಲ್ಪಡು ಬೊಕ್ಕ ಇರ್ನ ಕೊರಿಯೋಗ್ರಾಫರ್ಸ್ ನಕ್ಲೆಗ್ಲ ಎಕ್ಸ್ಪ್ಲೇನ್ ಮಲ್ಪಡು ಆದ ಕನ್ಫ್ಯೂಷನ್ ಇತ್ತಿನ ಇರ್ಕೇನೊಲಿ ಎಂಕ್ಲೇಡ ಓಕೆನಾ ಬೊಕ್ಕ ಇರೆಗ್ ಅವು ಹೆಸರು ಪಂಡಂಚೆ ಎಡ್ಡ ಬಾಡಿ ಲ್ಯಾಂಗ್ವೇಜ್ ಉಂಡು ಡಾನ್ಸ್ ಡಿರೆಗ್ ಎಡ್ಡ ಫ್ಯೂಚರ್ ಉಂಡು ಒಂಚೂರು ಸೀರಿಯಸ್ನೆಸ್ ಕಾಂಪಿಟೇಷನ್ ಆತೆ ಫೈನಲಿ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್ ಚೂರು ಸೀರಿಯಸ್ನೆಸ್ ಬೋರ್ಡು ಮಾತ್ರ ಒಂದೊಂದು ಟಿಪ್ ಕೊರೋದಿಲ್ಲ ಸೊ ಟೇಕ್ ಇಟ್ ಪಾಸಿಟಿವ್ಲಿ ಗೋಯಿಂಗ್ ಟು ಅದ್ವಿತಿ ಶೆಟ್ಟಿ ಶಿ ಇಸ್ ವೆರಿ ಸ್ವೀಟ್ Okay. I don't know how she's going to comment, but she's very sweet. Hi, over to you. Hello, ma'am. Bari shock the costume. Bari shock to jandula first. Inkle self design malda ma'am a costume. Oh wow. Very nice. Eng masti istanda the color combination and ench oppodonji dancer stage anchane ittundu. Thank you so much. But ನಮ್ಮ ರಡ್ಡು ಸೀನಿಯರ್ ಪೀಪಲ್ ಮುಲ್ಪ ಪಂಡೇರು ವಾಟ್ ಐ ಎಕ್ಸ್ಪೆಕ್ಟೆಡ್ ಪಂಡ ಶಿವಣ್ಣನ ಡಾನ್ಸ್ ಅಂತೂತೆ ಸೊ ಶಿವಣ್ಣ ಬಂದಾಗನೇ ಸ್ಟೇಜ್ಗೆ ಆರು ಒಂಜಿ ಬಾಲ್ ಆಫ್ ಎನರ್ಜಿ ಆರ್ ಪಂಡ ಎನರ್ಜಿ ಪಂಡ ಶಿವಣ್ಣ ಸೊ ಅವು ಒಂಜಿ ಎಂಕಿರೆಡ್ನ ಒಂಚೂರು ಮಿಸ್ಸಿಂಗ್ ಇಂದಾಂಡು ಆ್ಯಂಡ್ ಅಕಲ್ ಪನ್ಲೆಕನೆ ಸರ್ ಪನ್ಲೆಕನೆ ಕಾಸ್ಟ್ಯೂಮ್ ಬೊಕ್ ಐ ಮೀನ್ ಕಾನ್ಸೆಪ್ಟ್ ಎಂಕಲ್ ಕೊಡ್ದಿತ್ತ ಮೇ ಬಿ ಈರು ಶಿವಣ್ಣನ ಲೆಕ್ಕನೆ ಡ್ರೆಸ್ ಮಂತದು ಜೋಗಿಡ್ ಮಂದಿನ ಲೆಕ್ಕನೆ ಮಂದುಣ ಇಟ್ ವುಡ್ ಬಿ ಅ ಬ್ಯಾಂಗ್ ಆನ್ ದಿಸ್ ಆ್ಯಂಡ್ ದ್ಯಾಟ್ ಒಂದು ಎಂಚಾಂಡ್ ಪಂಡ ಅರ್ನ ಸಾಂಗ್ಸ್ ಬಟ್ ಇರ್ನ ಪರ್ಫಾರ್ಮೆನ್ಸು ಅಂಚಾಂಡ್ ಆ್ಯಂಡ್ ಎಂಕ್ ಎನ್ನ ಸಜೆಷನ್ ಇರೇಕ್ ಪಂಡ ಬಾಡಿ ಲ್ಯಾಂಗ್ವೇಜ್ ಮಸ್ತ್ ಎಡ್ಡಂಡಿರಡ ಯು ಹ್ಯಾವ್ ದಟ್ ಸ್ಟೈಲ್ ಬಿಕಾಸ್ ಪೂರೆರೆಗ್ಲ ಆ ವೆಸ್ಟರ್ನ್ ಸ್ಟೈಲ್ ತಿಕ್ಕುಜಿ ಇತರ ಕೆಲವೊಂದು ಹಿಪ್ ಹಾಪ್ ಸ್ಟೈಲ್ ಮಂಗ್ನ ಪೂರೆರೆಗ್ಲ ಆ ಬಾಡಿ ಲ್ಯಾಂಗ್ವೇಜ್ ಬರ್ಪುಜಿ ಆ್ಯಂಡ್ ಇರೆಡ ಉಂಡೋ ಸೊ ವಾಟ್ ಯು ನೀಡ್ ಟು ಡೂ ಇಸ್ ವರ್ಕ್ ಆನ್ ಯೋರ್ ಫಿನಿಶಿಂಗ್ ಇರ್ದಾದ ಮನ್ಪರ್ ಪಂಡ ಒಂಜಿ ಸ್ಟೆಪ್ ಮುಗೀತು ಅರ್ಜೆಂಟ್ ನೆಕ್ಸ್ಟ್ ಪೋಪರ್ ಯು ಡೋಂಟ್ ಫಿನಿಶ್ ಯೋರ್ ಸ್ಟೆಪ್ಸ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇರ್ನ ಎಕ್ಸ್ಪ್ರೆಷನ್ you have to work on your expression that panda songs ir mix mandaru but variation ijand irna face enchaytan panda anite perform manpodu mugipodu you know that kind of expression sometimes dada apun panda even if you're performing solo your expression kornaga janakulu irna face tunaga they might even not know that you've done a mistake so expression is very very important and finishing so avu bunda I think you have it in you ನೆಕ್ಸ್ಟ್ ರೌಂಡ್ಗೆ ಹೆಂಗೆ ಚಪ್ಪೋಡು ಪಂಡ ಸ್ಟೇಜ್ ಫುಲ್ ಪೊಡಿ ಪೊಡಿ ಅವಡು ಆಲ್ ದ ಬೆಸ್ಟ್ ಡೆಫಿನೆಟ್ಲಿ ಜಾಗ್ರತೆ ಇರ್ ಪ್ರಾಕ್ಟೀಸ್ ದ ಸ್ಟೇಜ್ ಪೊಡಿ ಪೊಡಿ ಮಲ್ಪಲೆ ಮೂಲ ಮೇನಿ ಟೌನ್ ಹಾಲ್ ಮಲ್ತನ ಬಾರಿ ಬಂಗ ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಲವ್ಲಿ ಕಮೆಂಟ್ಸ್ ಅದ್ವತಿ ಆಲ್ ದ ಬೆಸ್ಟ್ ಬಟ್ ಬಿಫೋರ್ ಯು ಗೋ ವಿ ಹ್ಯಾವ್ ಅ ಕಂಟೆಸ್ಟೆಂಟ್ ಹೂ ಹಸ್ ಬೀನ್ ಥ್ರೂ ದ ಜರ್ನಿ ಚೇತನಾ ಎನಿಥಿಂಗ್ ಫ್ರಮ್ ಯುವರ್ ಸೈಡ್ ಹಾಯ್ ಪೂಜಾ ಹೆಲೋ ಮ್ಯಾಮ್ ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಮತ್ತು ಕಮೆಂಟ್ಸ್ ಆಗಲಿ ನೆಗೆಟಿವ್ಸ್ ಹೇಳಲಿಕ್ಕೆ ಇಲ್ಲಿ ಜಡ್ಜಸ್ ಇದ್ದಾರೆ ನಾನು ಅವರಷ್ಟು ದೊಡ್ಡವಳಲ್ಲ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಎಸ್ ಥ್ಯಾಂಕ್ ಯು ಸೋ ಮಚ್ ಅರೆ ಗೊತ್ತುಂಡು ಅಲ್ಪ ಪೋದು ಕಮೆಂಟ್ಸ್ ಪಂಡಂಗ್ಲೆ ಏನು ಚಾಪ್ ಉಂಡು ಜಾರೆ ಎಡ್ಡೆ ಪಂಡಾರ್ನ ಎಕ್ಸ್ಪೀರಿಯನ್ಸ್ ಡೇ ಶೋಕ್ ಪಂಡೇರು ಬಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಂಚ ಒಂದುಂಡು ಖುಷಿಯ ಒಂದುಂಡು ಎಂಕ್ ಏನಾಗಲ್ಲ ಟಿಪ್ಸ್ ಕೊಡ್ತಾರೆ ಅವೇನು ಏನು ಇಂಪ್ರೂವ್ಮೆಂಟ್ ಮತ್ತೆ ಕಮ್ ಬ್ಯಾಕ್ ಮಾಡಿ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು Welcome back after the short break to Sun Premium Refined Sunflower Oil presents Dance Mummy Dance Season 6 powered by Citadel Developers ಹಾಗೂ ಅಮೃತ್ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಕ್ಯಾಲ್ಸಿ ಬ್ರೈಟ್ ಟೂತ್ ಬ್ರಷ್ ಹಾಗೂ ಟೂತ್ ಪೇಸ್ಟ್ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ ನಮ್ಮ ಸುಂದರವಾದಂತಹ ಕಾಸ್ಟ್ಯೂಮ್ಸ್ ಅನ್ನ ನೀಡಿದಂತಹ ಕಾಸ್ಟ್ಯೂಮ್ ಕಾಟೇಜ್ ಹಾಗೂ ಬ್ಯೂಟಿಫುಲ್ ಹೇರ್ ಅಂಡ್ ಮೇಕಪ್ ಮಾಡಿದಂತಹ B+ ಯೂನಿಸೆಕ್ಸ್ ಸಲೂನ್ ಇವರಿಬ್ಬರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಕರೀತಾ ಇದ್ದೇವೆ ಯಾರೆಲ್ಲ ಈಗ ತಾನೇ ಚಾನೆಲ್ ಹಾಕಿದ್ದೀರಾ ಅಥವಾ ಹೊಸದಾಗಿ
ಹೊಸದಾಗಿ ಟಿವಿಯನ್ನು ನೋಡ್ತಾ ಇದ್ದೀರಾ, ಈ ಚಾನಲನ್ನು ನೋಡ್ತಾ ಇದ್ದೀರಾ, ಕಾರ್ಯಕ್ರಮವನ್ನು ಈಗ ತಾನೇ ಟ್ಯೂನ್ ಇನ್ ಮಾಡ್ಕೊಂಡಿದ್ದೀರಾ, ನಮ್ಮಲ್ಲಿ ಆಗ್ತಾ ಇದೆ ಫಸ್ಟ್ ರೌಂಡ್ ಅಂದರೆ ಕ್ಯಾರೆಕ್ಟರ್ ರೌಂಡ್. ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಅಂದರೆ ಹೆಚ್ಚಾಗಿ ನಾವೊಂದು ಫೀಮೇಲ್ ಅಥವಾ ಮೇಲ್ ಹೀರೋ ಹೀರೋಯಿನನ್ನು ತಗೊಂಡ್ರೆ ಅವರ ಬೇರೆ ಬೇರೆ ಫಿಲ್ಮ್ನ ಬೇರೆ ಬೇರೆ ಸಾಂಗ್ಸನ್ನು ಮೆಡ್ಲೆ ಮಾಡ್ತೇವೆ. ಆದರೆ ಇಲ್ಲಿರುವಂಥ ವಿಶೇಷತೆ ಅಂದರೆ ಯಾವುದಾದ್ರೂ ಒಂದು ಫಿಲ್ಮಿಂದ ಒಂದು ಕ್ಯಾರೆಕ್ಟರನ್ನು ಚೂಸ್ ಮಾಡಿ ಆ ಕ್ಯಾರೆಕ್ಟರನ್ನು ಇಲ್ಲಿ ಡ್ಯಾನ್ಸ್ನ ಮುಖೇನ ಪ್ರಸ್ತುತಪಡಿಸಬೇಕು ಅಂತ ಒಂದು ಚಾಲೆಂಜಿಂಗ್ ರೌಂಡಲ್ಲಿ ಇದ್ದೇವೆ ನಾವು. ಇಟ್ ಇಸ್ ದ ಫಸ್ಟ್ ರೌಂಡ್. ಇಲ್ಲಿ ನಾವು ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಪ್ರಸ್ತುತಪಡಿಸುವಂಥ ಈ ವೇದಿಕೆಯಲ್ಲಿ ದೂರದ ದಾವಣಗೆರೆಯಿಂದ ಬಂದಂಥ ಶಿಲ್ಪಾ AR ಅವರು. ಜೋರಾದ ಚಪ್ಪಾಳೆ. ಪ್ಲೀಸ್ ವೆಲ್ಕಮ್ ಶಿಲ್ಪಾ AR ಆನ್ ಟು ದ ಸ್ಟೇಜ್. నేనే విజయ రాజేంద్ర బహదూర్. వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా.
తెలుసుకోవాలి. ಶುರು ಮಾಡ್ತಾ ಧಾರವಾಡ ಪೇಡ ಸಿಗುತ್ತೋ ಅಂತ ನಾನು ಅನ್ಕೊಂಡೆ. ಧಾರವಾಡ ಪೇಡ ಸಿಕ್ಕಿಲ್ಲ. ದಾವಣಗೆರೆ ಅಂದ ತಕ್ಷಣ ನಾನು ಅನ್ಕೊಂಡೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕೆ ಸಿಗುತ್ತೆ ಅಂತ. ಆದರೆ ದಾವಣಗೆರೆದು ಬೆಣ್ಣೆ ದೋಸೆ ಬಿಟ್ಟು ಇಲ್ಲಿ ಮಿರ್ಚಿ ಮಂಡಕ್ಕಿ ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ. ಶಿಲ್ಪಾ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಇಲ್ಲಿವರೆಗೂ ಈ ವೇದಿಕೆಗೆ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಗೆ ಬಂದಿರೋದಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಆಪ್ತ ಮಿತ್ರ ಸಿನಿಮಾದಿಂದ ನೀವು ಸೌಂದರ್ಯ ಅವರನ್ನು ಚೂಸ್ ಮಾಡಿದ್ದೀರಾ. ಈ ವೇದಿಕೆ ಮೇಲೆ ಆ ಒಂದು ಪರ್ಫಾರ್ಮೆನ್ಸ್ನ ನೀವು ಸೌಂದರ್ಯ ಆಗಿ ಕೊಟ್ಟಿದ್ದೀರಾ, ತುಂಬ ಸೌಂದರ್ಯವಾಗಿ ಕೊಟ್ಟಿದ್ದೀರಾ. ಆದರೆ ಇದೆಲ್ಲವನ್ನು ಕೂಡ ನಾವು ನಮ್ಮ ಜಡ್ಜಸ್ಗಳು ಯಾವ ರೀತಿ ತಗೋತಾರೆ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಸೊ ಹಾಗಾಗಿ ವಿಲ್ ಮೂವ್ ಟು ಅವರ್ ಜಡ್ಜಸ್ ಫಸ್ಟ್. ರಾರಾ ಅಂತ ಬರೋದು ಬರ್ತೀರಿ ಸರ್. ಏರೆಗೆ ರಾರ ಬಣ್ಣಿ ಗೊತ್ತುಜಿ ಅಲ್ಪ ಒಂಜಿ ಕಡೆಟ್ ವಿಜಯ ರಾಜೇಂದ್ರ ಬಹದ್ದೂರ್ ಕುಲ್ದೇರು ಕೊಡೊಂಜಿ ಕಡೆಟ್ ಡಾಕ್ಟರ್ ರಾಮನಾಥ್ ಲೊಲ್ಲೇರ್ ಅಲ್ಪ ಪ್ರೊಫೆಸರ್ ರಾಮನಾಥ್ ಲೊಲ್ಲೇರ್. ಸೊ ಅಂಚದು ಏರೆಲ್ಲ ಎತ್ತಿನ ಗೊತ್ತುಜಿ. ಬಟ್ ಸೂರಜ್ ಸರ್ ಇದು ದಾದಾ ಆಯರೆ ಇಷ್ಟ ಇರೆಗೆ ಪ್ರೊಫೆಸರ್ ರಾಮನಾಥ್ ಅವ ಅತ್ತನ ಇರೆಗೆ ವಿಜಯ ರಾಜೇಂದ್ರ ಬಹದ್ದೂರ್ ಅವ ಮುಡ್ಚಿ ಯಾನ್ ರಮೇಶ್ ಆಪೆ. ಓಹ್ ಇರು ಸೇಫ್ ಆದ ರಮೇಶ್ ಆದ ಇರ್ನ ಪೂರ ಪೊರ್ಲಡೆ ಪೋಪುಲಾಗ ತೋನು ರತೆ. ಸೊ ಓಕೆ ದಾದಾ ಪನ್ಪರಿ ಪರ್ಫಾರ್ಮೆನ್ಸ್ದ ಬಗ್ಗೆ. ಹಾಯ್ ಶಿಲ್ಪಾ. ಹಾಯ್ ಸರ್. ತುಳು ಬರ್ಪುಂಡೆ? ಕನ್ನಡ. ಓಕೆ ಫೈನ್. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಈ ಪರ್ಫಾರ್ಮೆನ್ಸ್? 25 days. 25 days. ಅಂದರೆ ಆಪ್ತ ಮಿತ್ರದು ನಾಗವಲ್ಲಿ ಕ್ಯಾರೆಕ್ಟರ್ ಅಂದರೆ ಕೆಲವರು ಮಾಡೋಕ್ಕೆ ಹಿಂಜರಿತಾರೆ, ಅದು ಹಾಗೆ ಹೀಗೆ ಒಂದಷ್ಟು ಗಾಸಿಪ್ಸ್ ಇದೆ ಅದ್ರ ಬಗ್ಗೆ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಇದರ ಕ್ರೆಡಿಟ್ ನಿಮ್ಮ ಕೊರಿಯೋಗ್ರಾಫರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಕ್ಯಾನ್ ಯು ಕಾಲ್ ಯುವರ್ ಕೊರಿಯೋಗ್ರಾಫರ್ ಆನ್ ದ ಸ್ಟೇಜ್? ದಯವಿಟ್ಟು ಕೊರಿಯೋಗ್ರಾಫರ್ ಸ್ಟೇಜ್ ಮೇಲೆ ಬರಬೇಕು. ಹಲೋ ಸರ್, ವೆಲ್ಕಮ್ ಬ್ಯಾಕ್. ಅಂದರೆ ನೀವು ಡ್ಯಾನ್ಸ್ ವೇರಿಯಸಲ್ಲಿ ರನ್ನರ್ ಅಪ್ ಆಗಿದ್ರಾ, ಚಿಕ್ಕಮಂಗ್ಳೂರು ಟೀಮ್ನ ಕೊರಿಯೋಗ್ರಾಫ್ ಮಾಡಿದ್ರಾ. ಸೊ ಇದು ಡ್ಯಾನ್ಸ್ ಮಾಮಿ ಡ್ಯಾನ್ಸಿಗೆ ಬಂದೆ. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಚಾನಲಿಂದ ಹೊರಗಡೆಯಿಂದಲೂ ಜನ ಬಂದು ಇಷ್ಟು ಅಚೀವ್ ಮಾಡ್ತಿದ್ದಾರೆ ಅಂದರೆ ನಮಗೆ ಪ್ರೌಡ್ ಫೀಲ್ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ಚಪ್ಪಾಳೆ ಬರಲೇಬೇಕು, ಜೋರ ಚಪ್ಪಾಳೆ ಬರಬೇಕು. ಇವತ್ತು ನಮ್ಮ ಟಿ ವಿ ಬರೀ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ಆಗಿ ಉಳಿದಿಲ್ಲ, ಇದು ಕರ್ನಾಟಕದ ನಾಡಿ ಮಿಡಿತ ಆಗ್ತಾ ಇದೆ. ಅದು ನಮಗೆ ತುಂಬ ಹೆಮ್ಮೆ. ಹೌದು, ಡೆಫಿನೆಟ್ಲಿ. ಸೊ ಶರತ್ ಹೇಳಿ, ಈ ಕಾನ್ಸೆಪ್ಟ್ ಯಾಕೆ ತೊಗೊಂಡ್ರಿ? ಇದು ಯಾಕೆ ಏನಾದರೂ ಪ್ಲ್ಯಾನ್ಸ್ ಇತ್ತ ಇದೇ ಮಾಡಬೇಕಂತ? ಸರ್, ಕ್ಯಾರೆಕ್ಟರ್ ವೈಸ್ ತೋರಿಸ್ಬೋದಿತ್ತು ಈ ಸಾಂಗಲ್ಲಿ. ಫಸ್ಟ್ ಹೆಂಗಿದ್ಲು, ಎಂಡಿಂಗ್ ಹೆಂಗಾದ್ರು ಅನ್ನೋದೊಂದು ಕಾನ್ಸೆಪ್ಟ್ ಕ್ಲಿಯರ್ ತೋರಿಸ್ಬೋದಿತ್ತು. ಬಟ್ ನಾನು ಬೇರೆ ಸಾಂಗ್ಸ್ ಎಲ್ಲ ಮಾಡಿದ್ರೆ ಅಷ್ಟು ಕ್ಲಿಯರ್ ಪಿಕ್ಚರ್ ಇಲ್ಲ ಅನಿಸ್ತು ನನಗೆ. ಸೊ ಹಂಗಾಗ್ಬಿಟ್ರೆ ತಗೊಂಡೆ ಸರ್. ಓಕೆ ಶರತ್, ನನಗೆ ಕೊರಿಯೋಗ್ರಾಫರ್ ಆಗಿ ನಿಮ್ಮನ್ನು ಯಾಕೆ ಕರೆದೆ ಅಂದರೆ ಈ ಇಡೀ ಡ್ಯಾನ್ಸಿದು ಬಂಡವಾಳನೇ ಕೊರಿಯೋಗ್ರಫಿ. ಅಂದರೆ ನೀವು ಹಾಕಿರೋ ಸೆಟ್ಟಿಂಗ್, ನೀವು ಮಾಡಿರೋ ಪ್ಲಾನ್ಸ್, ನಿಮ್ಮ ಆಡಿಯೋ ಮಿಕ್ಸಿಂಗ್, ಇದೆಲ್ಲ ನೀಟ್ ಅಚ್ಚುಕಟ್ಟಾಗಿತ್ತು. ಸೊ ಸೂಪರ್ ವರ್ಕ್. ಸಿನ್ಸ್ ಕ್ಯಾರೆಕ್ಟರ್ ವೈಸ್ ಇಟ್ಸ್ ಆ್ಯನ್ ಪರ್ಫೆಕ್ಟ್, ಬಟ್ ಕ್ಯಾರೆಕ್ಟರಲ್ಲಿ ಡ್ಯಾನ್ಸ್ ಬಂದಾಗ ನನಗೆ ತುಂಬ ಹಾಚ್ ಪಾಚ್ ಅನ್ನಿಸ್ತು. ಈ ಒಂದು ಏರಿಯಾನ ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಆ್ಯಸ್ ಎ ಶಿಲ್ಪ, ನೀವು ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ನಾನು ನಿಮಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಇಷ್ಟರವರೆಗೆ ಡ್ಯಾನ್ಸ್ ಮಾಮಿ ಡ್ಯಾನ್ಸಲ್ಲಿ ಯಾರು ಫೈರನ್ನು ಕೈಯಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ. ಡೆಫಿನೆಟ್ಲಿ ಒನ್ ಹ್ಯಾಟ್ಸ್ ಆಫ್ ನಿಮಗೆ. ವಿಜಯ ರಾಜೇಂದ್ರ ಬಹದ್ದೂರ್ ಸರ್, ಇವತ್ತು ನೀವು ಸ್ವಲ್ಪ ನೀವು ಜಾಗೃತೆಯಲ್ಲಿ ಇರಬೇಕು ಸರ್. ಯಾಕೆ? ನೀವು ವಿಜಯ ರಾಜೇಂದ್ರ ಬಹದ್ದೂರಾಗಿ ಬಂದಿದ್ದೀರಾ, ಎರಡನೇ ಕಂಟೆಸ್ಟೆಂಟ್ ನಾಗವಲ್ಲಿಯಾಗಿ ಬಂದಿದ್ದಾರೆ. ಇದು ಫಸ್ಟ್ ಎಪಿಸೋಡ್, ನಮಗೆ ನೀವು ಕೊನೆ ಎಪಿಸೋಡ್ವರೆಗೂ ಬೇಕು, ನನಗೆ ಭಯ ಆಗ್ತಾ ಇದೆ. ಹೌದಾ? ಹೇಳಿ ಸರ್, ಏನು ಹೇಳ್ತೀರಾ ಈ ಪರ್ಫಾರ್ಮೆನ್ಸ್ ಬಗ್ಗೆ? ಹಾಯ್ ಶಿಲ್ಪಾ ಅವರೇ. ಹಾಯ್ ಸರ್. ಸೊ 25 days ಇದ್ದು ಪ್ರಾಕ್ಟೀಸ್ ಅಂತ ಹೇಳಿದ್ರಿ. ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಸರ್? ಮಾರ್ನಿಂಗ್ 2 hours, ಸಂಜೆ 3 hours. ಸೊ ಕೊರಿಯೋಗ್ರಫಿ ನನಗೆ ತುಂಬಾ ಇಷ್ಟ ಆಯಿತು. ಕೊರಿಯೋಗ್ರಫಿ ಸರ್, ಲಿರಿಕ್ಸಿಗೆ ತಕ್ಕಂತೆ ಸ್ಟಾರ್ಟಿಂಗಿದ ಪಟ ಪಟ ಗಾಳಿಪಟ, ಆ ಲಿರಿಕ್ಸಿಗೆ ತಕ್ಕಂತೆ ನೀವು ಸ್ಟೆಪ್ಸ್ ಹಾಕಿದ್ದೀರಾ. ಅದು ತುಂಬಾ ಯೂಶ್ವಲಿ ಏನಾಗುತ್ತೆ, ಕೆಲವರು ಸಾಂಗ್ ಹಾಕ್ತಾರೆ, ಲಿರಿಕ್ಸ್ ಏನೋ ಹೇಳ್ತಾ ಇರ್ತದೆ, ಡ್ಯಾನ್ಸ್ ಏನೋ ಆಗ್ತಾ ಇರ್ತದೆ, ನೋ ಮೂಮೆಂಟ್. ಸೊ ನಿಮಗೆ ಒಂದು ಒಳ್ಳೆ ಕೊರಿಯೋಗ್ರಾಫರ್ ಲಕ್ಷಣ ಅದು. ಒಂದು ಪ್ರಾಪರ್ ಲಿರಿಕ್ಸಿಗೆ ತಕ್ಕ ಹಾಗೆ ಕೊರಿಯೋಗ್ರಫಿಯನ್ನು ಮಾಡೋದು. ಈವನ್ ಮಿಕ್ಸಿಂಗ್, ಸಾಂಗ್ ಮಿಕ್ಸಿಂಗ್, ಸ್ಲೋ ಫ್ಲೋಯಿಂದ ಹೋಗಿ ಒಂದು ಒಳ್ಳೆ, ಯಾಕೆಂದರೆ ಸೌಂದರ್ಯದ್ದು ಈ ಒಂದು ಕ್ಯಾರೆಕ್ಟರ್ ತುಂಬಾ ಒಂದು ನೋನ್ ಕ್ಯಾರೆಕ್ಟರ್ ಮತ್ತು ಐಕಾನಿಕ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರನ್ನು ಮಾಡಿದವರಿಲ್ಲ. ಆಲ್ಮೋಸ್ಟ್ ಹಿಂದಿಯಲ್ಲಿ ಆಗಲಿ, ತೆಲುಗು, ತಮಿಳ್ ಎಲ್ಲ ಲ್ಯಾಂಗ್ವೇಜಲ್ಲಿ ಇದು ನಾವು ನೋಡಿದ್ದೇವೆ. ಓಕೆ, ನೀವು ಮೊದಲು ಏನು ಸರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದನ್ನು ಅರ್ತ್ಕೊಂಡು ಆನಂತರ
ಸ್ಟಾರ್ಟಿಂದ ಎಂಡ್ ತನಕ ನಿಮ್ಮ ಎನರ್ಜಿಯನ್ನು ನೀವು ಇದು ಮಾಡಬೇಕು. ಅದು ಕೇವಲ ಪ್ರಾಕ್ಟೀಸಿಂದ ಮಾತ್ರ ಸಾಧ್ಯ. ಓಕೆ ಶಿಲ್ಪಾ, ಆಲ್ ದ ಬೆಸ್ಟ್. ಯು ಡಿಡ್ ಅ ಗುಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ನಾಗವಲ್ಲಿ ಅಂತಂತಂದರೆ ನನಗೆ ಭಯ ಆಗಲ್ಲ. ಅಂದರೆ ಸುಮಾರು ಸಲ ನೋಡಿದ್ದೀನಿ ಸಿನಿಮಾನ, ಆಮೇಲೆ ಸುಮಾರು ಇದರ ಡಾನ್ಸ್ಗಳನ್ನು ನೋಡಿದ್ದೀನಿ. ನನಗೆ ಭಯ ಆಗಿದ್ದು ನಾಗವಲ್ಲಿ ಇಲ್ಲಿ ಬಂದಾಗಲ್ಲ ಅದ್ವಿತಿ ಏನು ಮಾಡ್ತಾರೆ ಅಂತ ಪಾಪ. ಆಮೇಲೆ ಗೊತ್ತಾಯ್ತು ಆ ಕಡೆ ಈ ಕಡೆ ಇಬ್ಬರು ಅಣ್ಣಂದಿರನ್ನ ಕೂರಿಸಿದ್ದೀನಿ, ಏನೂ ತೊಂದರೆ ಇಲ್ಲ, ಅವರು ಸಂಪೂರ್ಣವಾಗಿ ಅವರ ಕಾಳಜಿಯನ್ನು ವಹಿಸ್ತಾರೆ ಅಂತ. ಭಯ ಪಡಬೇಡಿ ಅದ್ವಿತಿ. ಈ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ. ಎಕಡ್ ಇಂಟ್ರೊಡಕ್ಷನ್ ಡೀರ್ ಪಣ್ಣತ ಒಂಜಿ ಅಣ್ಣಗೊಂಜಿ ಮೆಗ್ದಿ ಬೋರ್ಡ್ ಅಂದು ಅಣ್ಣಗೊಂಜಿ ಮೆಗ್ದಿ ಬೋರ್ಡ್ ಒಂದು ಪಣ್ಣತ್ತೆ ಅವು ಆರು ಪಣ್ಣಿ ಅಣ್ಣಗೊಂಜಿ ಮೆಗ್ದಿನ ತರ್ಪ ಓಡುಂದು ಅಂದ ಎಂಕುಲು ಮೆಗ್ದಿ ಕಂದಾತಂಡು ಇತ್ತೆ ಎಂಕುಲು ಎಂಚ ಅಣ್ಣ ಆವೆ ನಿಕಲ್ ನಿಕಲ್ ಮೆಗ್ದಿನ ನಿಕಲ್ ನಿಕಲ್ ಮೆಗ್ದಿನ ಕಂದಾತಂಡು ನಿಕಲ್ ನಿಕಲ್ ಮೆಗ್ದಿನ ಜಾಗ್ರತೆ ಇಡು ತೂವನ್ಲೆ ಅಂತ ಯಾನೊಂಜಿ ಎಂಕ ಖುಷಿ ಅಣ್ಣ ಏರ ರೆಡಿ ಆಯ್ತು ಎಂಕ ಮುಲ್ ಕನ್ಫ್ಯೂಷನ್ ಅಣ್ಣ ಏರು ತಮ್ಮ ಏರು ದಾಲ ಕನ್ಫ್ಯೂಷನ್ ಬೊಡ್ಚಿ ಇರು ಒಂಚಿತು ಒಂದುಲ್ಲರೆ ಅಣ್ಣ ಅಲ್ಪಲ್ಲ ಅಂಚಿಂಚಿ ತೂವರ ಬಲ್ಲಿ ಸರ್ತ ತೂ ಒಡೆಯಪ್ಪಲ್ಲ ನೇರ ನಿಮ್ಮ ದೃಷ್ಟಿ ಏನಿದೆ ನೇರವಾಗಿರಬೇಕು. ಹಾಗಾಗಿ ನೇರವಾಗಿ ನೋಡ್ತಾ ಇರಿ ಇಲ್ಲಿಗೇನೆ. ಈಗ ನಮ್ಮ ಪರ್ಫಾರ್ಮೆನ್ಸ್, ಶಿಲ್ಪಾ ಅವರ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು ನಿಮಗೆ? ಧಾರವಾಡದ ಈ ಮಿರ್ಚಿ ಮಂಡಕ್ಕೆ ಹೇಗನ್ನಿಸ್ತು ನಿಮಗೆ? ದಾವಣಗೆರೆ ಮಿರ್ಚಿ ಮಂಡಕ್ಕೆ ಹೇಗನ್ನಿಸ್ತು ನಿಮಗೆ? ಹಾಯ್ ಶಿಲ್ಪಾ, ಹಾಯ್ ಶರತ್ ಅವರೇ. ಫಸ್ಟ್ ಆಫ್ ಆಲ್ ಈ ಒಂದು ಅಟೆಂಪ್ಟ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಒಂದು ಕ್ಲಾಸಿಕಲ್ ಫಾರ್ಮ್ ಗೊತ್ತಿಲ್ಲದೆ ಇಂಥ ಒಂದು ಅಟೆಂಪ್ಟ್ ಮಾಡಿದ್ದೀರಾ. ಇಟ್ಸ್ ನಾಟ್ ಈಸಿ. ನನಗೆ ಕೆಲವೊಂದು ಪಾಸಿಟಿವ್ಸ್ ಇದೆ ನನ್ನ ಇಲ್ಲಿ ಲಿಸ್ಟಲ್ಲಿ, ಕೆಲವೊಂದು ನೆಗೆಟಿವ್ಸ್ ಇದೆ. ಬಟ್ ಆ ನೆಗೆಟಿವನ್ನು ನೀವು ನೆಗೆಟಿವ್ ಆಗಿ ತಗೊಳ್ಳದೆ ಒಂದು ಸಜೆಷನ್ ಆಗಿ ತಗೊಂಡು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಡಾನ್ಸ್ಗೆ ಪ್ರಿಪೇರ್ ಆಗಬೇಕು. ಸೊ ಫಸ್ಟ್ ಆಫ್ ಆಲ್ ಕೊರಿಯೋಗ್ರಫರ್ಗೆ ನನಗೆ ನಿಮ್ಮ ಈ ಹೋಲ್ ಕಾನ್ಸೆಪ್ಟ್, ಯಾಕಂದರೆ ನಾವು ಒಂದು ಕಾನ್ಸೆಪ್ಟ್ ಅಂತ ಕೊಟ್ಟಾಗ ಅದರಲ್ಲಿ ಯುನೋ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಕೊರಿಯೋಗ್ರಫರ್ ಮೈಂಡ್ಸೆಟ್ ಇಟ್ಕೋಬೇಕು. ಓಕೆ ಈ ಥರ ಯುನೋ ಪರ್ಫಾರ್ಮೆನ್ಸ್ ಆಗಬೇಕು ಅಂತ. ಸೊ ನೀವು ಕಾನ್ಸೆಪ್ಟ್ಗೆ ಕರೆಕ್ಟಾಗಿ ಮಾಡಿದ್ದೀರಾ. ಅಂದರೆ ಯಾವುದಾದ್ರೂ ಒಂದು ಆ್ಯಕ್ಟರ್ನ ಯುನೋ ಎನ್ಯಾಕ್ಟ್ ಮಾಡಬೇಕು ಅಂತ ಅಂದಾಗ ನೀವು ಕಾನ್ಸೆಪ್ಟ್ಗೆ ತಕ್ಕಂತೆ ಮಾಡಿದ್ದೀರಾ. ಇಲ್ಲಿ ಒಂದೇ ಒಂದು ಮಿಸ್ಟೇಕ್ ಆಗಿರೋದಂದರೆ ಶಿಲ್ಪಾ ಅವ್ರ ಕಡೆಯಿಂದ. ಐ ಥಿಂಕ್ ಅವರು 100% ಕೊಟ್ಟಿಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ಅವರೊಂದು ಹೊಸ ಸ್ಟೈಲ್ನ ಟ್ರೈ ಮಾಡಿದ್ದಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಇಟ್ಸ್ ಆಲ್ ಲರ್ನಿಂಗ್ ಅಟ್ ದ ಎಂಡ್ ಆಫ್ ದ ಡೇ. ನನಗೇನು ಇಷ್ಟ ಆಯಿತು ಅಂದರೆ ಪ್ರಾಪ್ಸ್ನ ನೀವು ಯಾವ ಥರ ಚೇಂಜ್ ಓವರ್ ತಂದ್ರಿ, ಅದು ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಶಿಲ್ಪಾ ಅವರು ಇದರ ಆ ಬ್ಯಾಕ್ ಡ್ರಾಪ್ ಹಿಂದೆಯಿಂದ ಎಂಟ್ರಿ ಕೊಡ್ತಾರಲ್ವ, ಆ ಒಂದು ಚೇಂಜ್ ಓವರ್ ಅಂದರೆ ಅವರ ಹೇರ್ ಸ್ಟೈಲ್ ಆಗಿರಲಿ, ಯಾವ ಥರ ಅವ್ರು ಚೇಂಜ್ ಓವರ್ ಮಾಡಬೇಕು ಅದನ್ನು ಮಾಡಿದರು. ಆ್ಯಂಡ್ ಆಲ್ಸೋ ಕಾನ್ಸೆಪ್ಟ್ ವೈಸ್ ವೆರಿ ಗುಡ್, ನನಗೆ ತುಂಬ ಇಷ್ಟ ಆಯಿತು. ಚೇಂಜ್ ಓವರ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಶಿಲ್ಪಾ ಅವರ ಇನ್ವಾಲ್ವ್ಮೆಂಟ್ ಕೂಡ ನನಗೆ ಇಷ್ಟ ಆಯಿತು. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ. ಡೆಫಿನೆಟಾಗಿ ಇಬ್ಬರು ಜಡ್ಜಸ್ ಆಲ್ರೆಡಿ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ. ಸೊ ಹಾಗಾದರೆ ಶಿಲ್ಪಾ ಅವರೇ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಾ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯಲ್ಲಿ. ಸೊ ಇನ್ನು ಮುಂದಕ್ಕೂ ಬಹಳಷ್ಟು ಪರ್ಫಾರ್ಮೆನ್ಸ್ಗಳು ನಿಮ್ಮಿಂದ ಬರೋದಕ್ಕಿಂತ ನಾನು ಆಶಿಸ್ತೀನಿ. ಆ್ಯಂಡ್ ಕೊರಿಯೋಗ್ರಾಫರ್ಗೂ ಕೂಡ ನಿಮ್ಮ ಶ್ರಮಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಶಿಲ್ಪಾ AR ಇವರಿಗೆ. ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಈ ಕಾರ್ಯಕ್ರಮಕ್ಕೆ KT ಸ್ಪೆಷಾಲಿಟಿ ಹಾಗೆ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಅವರ ಸಹಕಾರ ಕೂಡ ಇದೆ. ಈಗಾಗಲೇ ಮೊದಲ ಸುತ್ತಿನ 2 ಕಂಟೆಸ್ಟೆಂಟ್ಸ್ಗಳನ್ನು ಈ ವೇದಿಕೆ ಮೇಲೆ ನೋಡಿದ್ದೀವಿ. ಇದೀಗ 3ನೇ ಕಂಟೆಸ್ಟೆಂಟ್ನ ವೇದಿಕೆಗೆ ಸ್ವಾಗತಿಸುವಂಥ ಸಮಯ. ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪ್ಲೀಸ್ ವೆಲ್ಕಮ್ ಸುಷ್ಮಾ ಆನ್ ಸ್ಟೇಜ್. నీకు పెళ్ళ నన్ను సమాధిలో కుళ్ళ పెట్టి చంపిన నిన్ను వదల బొమ్మాలి వదల.
క్షణ క్షణానికి నాకు పిచ్చెక్కిపోతుంది. నువ్వు నన్నేం చెయ్యలేవురా. నిన్ను వదలనే. అయితే నువ్వేరా. అసలు కోట కథ ఏంటి? నా కోసం చెప్పు చంద్రమ్మ. నువ్వు అడుగుతున్నది నీ కదే కదమ్మా, నీ కదే. కమ్ముకొన్నా చీకట్లోనా కొమ్ముకొచ్చే వెలుతురమ్మా, కచ్చ కట్టి కత్తి పడితే చిచ్చూరేపే కాళేవమ్మా, నీ కన్నూరిమి చూడగానే దూసిన కత్తి వణికి పోవునమ్మా, కుంచెపట్టి బొమ్మ గీస్తే అదే నీ గుండెకే అద్దమమ్మా, అందరినీ ఆదరించే దయామయి అన్నపూర్ణ నీవమ్మా, నువ్వు పలికేదే తిరుగులేని వేదం, నువ్వు తీర్పులో నా ధర్మమూర్తివమ్మా. ఇది నా సంస్థానం, జాగ్రత్త. జయజమ్మా మాయమ్మ, జయజమ్మా ఓయమ్మ, జయజమ్మా జయజమ్మా మా జయజమ్మా. పశుపతి అఘోరాధిపతి. వద్దమ్మా. ఏ బొమ్మాలే, ఆడదానికి ప్రాణం కన్నా మానమే గొప్పది కదూ. భుజంగం దిత్తైతరంగం మృత్యుర్మృదంగం నాంతరంగం. రావే, ఆనందం నాది, అవకాశం నాది, పతనం నీది. బ్రహ్మ రాసిన రాతను ఆ బ్రహ్మయే చెరుపలేడురా, అమ్మ జాతితో బొమ్మలాటలే కీడు, అగ్నిగా రేగిన ఆడతనం హారతి కోరెను ఈ నిమిషం, నీ దుర్మరణం 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 దుర్మరణం. దుర్మరణమా నాకా? గమ్ 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 తమాం గమ్. ఈ వస్త్రాలే చురకత్తులవుతాయి. కట్టండి సమాధి. ఈ ప్రేతాన్ని చంపడానికి ఆయుధం కావాలి. ఆ ఆయుధం ఎక్కడుంది? నీ మరణం. నా మరణమా? వాణ్ణి నాశనం చేసే ఆ ఆయుధాన్ని నేనవుతాను. అయితే ప్రాణత్యాగానికి సిద్ధమవ్వు. ఎంత దీక్ష పూనినావమ్మా, గుండెలో నిప్పులే నింపినావమ్మా, నన్ను చంపే ఆయుధమా? ఇదిగో ఆయుధం. ఓ శైతాన్ కు ఖతం కరో. నీ పిచ్చి పిశాచి కోరిక తీరదురా. నా నీడని కూడా నిన్ను తాకనివ్వను. జయజమ్మ. ಅರುಂಧತಿ ಅನುಷ್ಕಾ ಶೆಟ್ಟಿ ಒಂಚೂರು ತಿಂದು ಪೂರ ಒಂಚೂರು ಗಟ್ಟಿ ಆಯ್ಲಾಕೊಂಡು ಪುಡ್ಕೆನೆ ಹುಡ್ಕೆನೆ ಆತೇರು
ಶೋಕ್ ತೋಜೊಂದುಲ್ಲಾರು ವೆರಿ ವೆರಿ ನೈಸ್ಲಿ ಡನ್ ವಿಜುವಲ್ ಟ್ರೀಟ್ ಎಂದು ಪನೋಲಿ ಆ್ಯಂಡ್ ಐತ ಬಗ್ಗೆ ಪೂರ ಚರ್ಚಸ್ ನಕಲ್ ಪನ್ಪೇರು ಆ್ಯಂಡ್ ಈ ಕಾನ್ಸೆಪ್ಟ್ ದಾಯ್ದೆತ್ತೊನ್ನಿ ಈ ಕ್ಯಾರೆಕ್ಟರ್ ದಾಯ್ದೆತ್ತೊನ್ನಿ ಪನ್ಪುನ ಈರು ಪನೋಡು ಸೊ ವೈ ದಾಯ ಪಂಡ ಇಂಕ್ ಆರ್ ಫೇವ್ರೆಟ್ ಆ್ಯಕ್ಟ್ರೆಸ್ ಅನುಷ್ಕಾ ಶೆಟ್ಟಿ ಫಸ್ಟ್ಗೆ ಅವು ಬಂದಾಗ ಕ್ಯಾರೆಕ್ಟರ್ ಏರ್ ಆ್ಯಕ್ಟ್ರೆಸ್ ದೆತ್ತೋನವ್ರು ಪಂಡ ನಾನು ಅನುಷ್ಕಾ ಶೆಟ್ಟಿಯ ಚೂಸ್ ಮಾಡ್ತೆ ಈವನ್ ಏನ ಕೊರಿಯೋಗ್ರಾಫರ್ ಅವೇರಿನ ಚೂಸ್ ಮಾಡ್ತೆ ಸೊ ಒಂದು ಸಾಂಗ್ ಚೂಸ್ ಮಾಡ್ತ ಓಕೆ ಅರುಂಧತಿನ ಅವು ತಾರೆ ಪೂರ ಪುಡನಾಗ ಪೂರ ಕೊರಿಯೋಗ್ರಾಫರ್ನ ಐಡಿಯಾ ಪೂರ ಆರ್ನ ಐಡಿಯಾ ಸೊ ಲೆಟ್ಸ್ ಗೋ ಟು ದ ಜಡ್ಜಸ್ ರೈಟ್ ಗೋಯಿಂಗ್ ಆನ್ ಟು ಒನ್ ಮೋರ್ ಎ ಶೆಟ್ಟಿ ಅದ್ವಿತಿ ಶೆಟ್ಟಿ ವಿಲ್ ಫಸ್ಟ್ ಗಿವ್ ಯು ದಿ ಕಮೆಂಟ್ ಅದ್ವಿತಿ ಓವರ್ ಟು ಯು ಹಾಯ್ ಮ್ಯಾಮ್ ಸೂಪರ್ ಮಸ್ತ್ ಖುಷಿ ಆಗಿ ಪರ್ಫಾರ್ಮೆನ್ಸ್ ಇದು ಇರ್ನ ಎಫರ್ಟ್ಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸಿ ಡೀಟೇಲ್ಡ್ ಆದ ಇಂಚ ಒಂಜಿ ಪರ್ಫಾರ್ಮೆನ್ಸ್ ಮನ್ಪರೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ ಇರೆಗ್ ಸುಮಾರು ಪ್ರಾಪ್ಸ್ ಇತ್ತುಂಡು ಸುಮಾರು ಲೈಕ್ ಇಟ್ ವಾಸ್ ಜಸ್ಟ್ ಮೂಮೆಂಟ್ ಆ್ಯಂಡ್ ಆಬ್ವಿಯಸ್ಲಿ ಇರ್ನ ಎಕ್ಸ್ಪ್ರೆಷನ್ ಹೆಂಗೆ ಗೊತ್ತಿಜಾನ ಇತ್ತು ಎಡ್ಡೆ ಎಕ್ಸ್ಪ್ರೆಷನ್ ಕೊರ್ಪಾರನ್ ಬಟ್ ಇತ್ತೆ ಗೊತ್ತಾಂಡು ಆ್ಯಂಡ್ ಎಂಕ್ ಕೆಲವೊಂಜಿ ಪಾಯಿಂಟ್ಸ್ ಇಷ್ಟ ಅಂಡು ಫಸ್ಟ್ ಥಿಂಗ್ ಇರ ಟರ್ನ್ ಮಂತದ ಆ ಒಂಜಿ ಬಿಂದಿನ ಪಾಡ್ಯಾರ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಬಟ್ ಅವು ಏತ್ ಚೇಂಜ್ ಕೊಡ್ನು ಪಂಡ ಇರ್ನ ಫೇಸ್ಗೆ ಇರ್ನ ಎಕ್ಸ್ಪ್ರೆಷನ್ಗೆ ಆ್ಯಂಡ್ ವಿ ಕುಡ್ ಸಿ ಇಟ್ ಆ ಚೇಂಜ್ ಓವರ್ ಉಂಡತ್ತೆ ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಇರು ಪಿರಾವ್ ಪೋನಾಗ ಆ ಎಲಿಫೆಂಟ್ ಪಿಲ್ಲರ್ ಹಿಡ್ದು ಇರೊಂಜಿ ದುಪಟ್ಟ ದೆಪ್ಪರ್ ದಟ್ ವಾಸ್ ಆಲ್ಸೋ ಸಮಥಿಂಗ್ ದಟ್ ಐ ರಿಯಲಿ ಲವ್ಡ್ ಆ ನೀಟ್ ಅದು ಇರು ಮಂತರ ಏನು ಆ್ಯಂಡ್ ಪ್ರಾಪ್ಸ್ ಯೂಸೇಜ್ ಫಸ್ಟ್ ಆಫ್ ಆಲ್ ಇರ್ನ ಕೊರಿಯೋಗ್ರಫರ್ ಏರು ಶ್ವೇತಾ ಆ್ಯಂಡ್ ಸುವರ್ಣ ಹೆಂಗೆ ಖುಷಿ ಆನಿರಾವ್ ಪನ್ನಿ ಪಿರವ್ರದ್ದು ಪಂಡೇರು ದೇ ನಾನು ಇನಿ ಮೇಲೆ ಲೆತ್ತನ ಉಂಡತ್ತೆ ಅಂದ್ರೆ ಹೆಂಗೆ ಧಮ್ಕಿ ಕೊರೊಂದಿತ್ತೇರಿ ಇನಿ ಯಾರು ಲೆತ್ತಿನ ಹತ್ತು ಅದ್ವಿತಿ ಶೆಟ್ಟಿ ಲೆತ್ತೀನಿ ಕ್ಯಾನ್ ವಿ ಹ್ಯಾವ್ ದ ಕೊರಿಯೋಗ್ರಫರ್ ಆನ್ ದ ಸ್ಟೇಜ್ ಪ್ಲೀಸ್ ಶ್ವೇತಾ ಮ್ಯಾಮ್ ಆ್ಯಂಡ್ ಸುವರ್ಣ ಸರ್ ಫಸ್ಟ್ ಆಫ್ ಆಲ್ ನಿಕ್ಲೆಗ್ ರಡ್ಜನಕ್ಲ ಸೀರಿಯಸ್ಲಿ ಒಂಜಿ ಪರ್ಫಾರ್ಮರ್ಗೆ ಪರ್ಫಾರ್ಮೆನ್ಸ್ ಕಲ್ಪದ ಈತ ಶೋ ಕುಡ್ ಮನ್ಪಾರೆ ಆಯ್ತ ಎಫರ್ಟ್ಸ್ ಕ್ರೆಡಿಟ್ಸ್ ನಿಕ್ಲೆಗ್ಲ ಪೋಪುಂಡು ಬಿಕಾಸ್ ಇಂಚಿನ ಒಂಜಿ ಕಾನ್ಸೆಪ್ಟ್ನು ಪ್ಲ್ಯಾನ್ ಮಂತದು ಇಟ್ಸ್ ಲೈಕ್ ಒಂಜಿ ಫುಲ್ ಮೂವಿ ತುಯಿಲ ಕಾಂಡೆ ಎಂಕ್ಲಿಗ್ ಆ್ಯಂಡ್ ಎಕ್ಸ್ಪ್ರೆಷನ್ ಅರ್ನ ಕಾಸ್ಟ್ಯೂಮ್ಸ್ ಪ್ರಾಪ್ಸ್ ಎವ್ರಿಥಿಂಗ್ ವಾಸ್ ಅಮೇಝಿಂಗ್ ಎಂಕ್ ಮಸ್ತ್ ಖುಷಿ ಆಂಡ್ ಆ್ಯಂಡ್ ಸಾಂಗ್ದ ಬಗ್ಗೆ ಪನೋಡಾಪು ಎಂಕ್ ಪನೋದಿತ್ತ ಏ ಸೂಪರ್ ಸಾಂಗ್ ಬಂದು ಆ್ಯಂಡ್ ಯು ಡಿಡ್ ಜಸ್ಟಿಸ್ ಟು ಇಟ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ವೆಲ್ ಡನ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲು ಉಂತಲ್ಲ ಅಕ್ಕಲ್ ಕೂಡ ಲೆಪ್ಪು ನೆಡ್ದು ನಿಕ್ಲ ಅವಳು ಉಂತೋನ್ಲೆ ಓಕೆ ರೈಟ್ ಗೋಯಿಂಗ್ ಟು ಪ್ರಮೋದ್ ಸರ್ ಓವರ್ ಟು ಯು ಹಾಯ್ ಸುಷ್ಮಾ ಹಾಯ್ ಸರ್ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಗ್ರೇಸ್ಫುಲ್ ನೋ ವರ್ಡ್ಸ್ ಅದ್ವಿತಿ ಪಂಡೇರು ಒಂಜಿ ಮೂವಿಂತು ನಂಚೆ ನಾನಂದು ಡೆಫಿನೆಟ್ಲಿ ಎಂಕ್ಲೆಗ್ ಒಂಜಿ ಆ ಮೂವಿಡ್ಲ ಕೆಲವ್ದು ಎಂಕ್ಲೆಗ್ ಸಾಂಗ್ಸ್ ಆತು ಸ್ಟಾರ್ಟಿಂಗ್ ಮಲ್ತಾರತ್ತೆ ಅವಳ ಆತು ಎಂಕ್ಲೆಗ್ ಮೂವಿ ತೂನಾಗ ನೆನಪಾತುಚಿ ಆ್ಯಂಡ್ ಇರ್ನ ಪರ್ಫಾರ್ಮೆನ್ಸ್ ಡಿಟೇಲ್ ವರ್ಕ್ ಏತ್ ಶೋಕು ಕೊರಿಯೋಗ್ರಫಿ ಮಲ್ತದೆ ಏತ್ ಐಕ್ ಪನ್ಪಿನ ಒಂಜಿ ಬೇಲೆನ ನಮ್ಮ ಏಪಲ ಶ್ರದ್ಧೆಡ್ ಮಲ್ತಂಡ ದೇವೇರ ತನ್ನಾತಿಗೆ ಪೂರೆಟ್ಲ ಬರ್ತದೆ ಅವು ಇರ್ನ ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ ಆವಡ್ ಇರ್ನ ಆ ಮೂವಿಡ್ ಎಂಚ ಎಲ್ಲಿಯ ಡೀಟೇಲಿಂಗ್ ವರ್ಕ್ ಉಂಡು ಅದೇ ಡೀಟೇಲ್ ಆದ ಇರ್ನ ಕೊರಿಯೋಗ್ರಾಫರ್ಸ್ ಇರೆಗ್ ಡಿಸೈನ್ ಮಲ್ತದೆ ಕೊರಿಯೋಗ್ರಫಿನ ಆತೇ ಪೊರ್ಲಿ ಇರ ಇನ್ನು ಜಸ್ಟಿಸ್ ಮಲ್ತದೆ ಯು ಆರ್ ವೆರಿ ಗ್ರೇಸ್ಫುಲ್ ಡಾನ್ಸರ್ ಇರ್ ಕ್ಲಾಸಿಕಲ್ ಟ್ರೈನ್ ಡಾನ್ಸರ ಹಾಂ ಏರ್ ಕಲ್ಪಾಯಿ ನೀರೆಗೆ ಸ್ವರ್ಣ ಬಾಬು ರಡ್ಡು ಜನಲ ಓಕೆ ಸ್ವರ್ಣನ ಬಗ್ಗೆ ಸ್ವರ್ಣ ಸರ್ನ ಬಗ್ಗೆ ಪಾತಿರೋಣ ಇಂಕ್ಲು ಒಟ್ಟಿಗೆ ವರ್ಕ್ ಮಲ್ತೊಂದಿತ್ತ ಮಸ್ತ್ ಸಮಯ ಎನ್ನ ಮಸ್ತ್ ಚಾನೆಲ್ಗೆ ಸ್ವರ್ಣರು ಪ್ರಾಪ್ಸ್ ಆವಡು ಆ ಪ್ರಾಕ್ಟೀಸ್ ಕೊರ್ಪಿನ ಆವಡು ಎಂಟೈರ್ ಒಂದು ಎಂಕ್ ಮಸ್ತ್ ಹೆಲ್ಪ್ ಮಲ್ತಿದ್ದೇರು ಸ್ವರ್ಣರು ಸೊ ಮಸ್ತ್ ಇಷ್ಟ ಅಂಡೆ ಸ್ವರ್ಣನ ಮಾತ್ರ ವಾಯ್ಸ್ ಹೆಂಗೆ ಕೊರಕ್ಕೆ ನೋಡು ಪಿರ ಸ್ವರ್ಣರ ದಿಸ್ ಈಸ್ ಯುವರ್ ಮೂಮೆಂಟ್ ಈರ್ ಆ ಕಾನ್ಫಿಡೆನ್ಸ್ ದಾಯ್ ಬಂಡ ದಿಸ್ ಇಸ್ ಯುವರ್ ಟೈಮ್ ಆ್ಯಕ್ಚುಲಿ ಈರ್ ಡಿಸರ್ವ್ ಮಲ್ತಾರೆ ಈ ಒಂಜಿ ಮೂಮೆಂಟಿಗೆ ಸೊ ಪನ್ಲೆ ಸ್ವರ್ಣ ಸರ್ ಎಂಚ ಆ ಕೊರಿಯೋಗ್ರಫಿ ಮಲ್ತಾರೆ ದುವೆ ಪಿಕ್ಚರ್ ಏತ್ ಸಲ ತುಯ್ಯಾರು ಕೊರಿಯೋಗ್ರಫಿ ಮಲ್ಪಾರೆ ಇಜ್ಜಿ ಸರ್ 4 to 5 times ತೂತೆ ಬಕ್ಕ ತೆಲುಗು ಒಂಚೂರು ಗೊತ್ತುನತೆ ಆಯ್ತು ಅಂದಟೆ ಮಲ್ತಿತ್ತು ಹಾಂ ಓಕೆ ತೆಲುಗು ಆ್ಯಕ್ಚುಲಿ ಎಂಕ್ಲೆಗ್ ಮುಲ್ಪ ಲ್ಯಾಂಗ್ವೇಜ್ ಇಶ್ಯೂ ಯಾವಂದು ದಯಪಂಡ ಆತ ಡೀಟೇಲ್ ಆತ ಶೋಕ್ ಪರ್ಫಾರ್ಮ್ ಮಲ್ತಿದೆ ಮಸ್ತ್ ಜನ ಇರ್ನ ಪರ್ಫಾರ್ಮೆನ್ಸ್ ತುದು ನೆಕ್ಸ್ಟ್ ಇರ್ ಓವೇ ಒಂಜಿ ಹೆಸಿಟೇಷನ್ ಇಜ್ಜಂದೆ ಆ ಗ್ರೇಸ್ ಎಂಕ್ ಪನ್ಯಾರ ಮಸ್ತ್ ಉಂಡು ಬಟ್ ಯು ಆರ್ ಫ್ಯಾಂಟಾಸ್ಟಿಕ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್ ಪನ್ನೊಂದು ಪೋಣೆಗೆಲ್ಲ ಫುಲ್ ಎಪಿಸೋಡ್ ಸುಷ್ಮಾನ ಮಾತ್ರ ಮಲ್ಪೋಡ ಹಾಕೊಂಡು ಸೊ ಅವೇನೊಂಚೂರು ಕಟ್ ಮಲ್ಪುಗ ಎಸ್ ಇಟ್ಸ್ ಗೋ ಟು ಸೂರಜ್ ಸರ್ ಓವರ್ ಟು ಯು ಹಾಯ್ ಸುಷ್ಮಾ ಹಾಯ್ ಸರ್ ಇಫ್ ಐ ಆಮ್ ನಾಟ್ ರಾಂಗ್ ಯಾನ್ ಆಡಿಷನ್ ಬಂದಾಗ
ಐ ರಿಮೆಂಬರ್ ಇನ್ನು ಫುಲ್ ಆಫೀಸ್ ಸಪೋರ್ಟ್ ಮನ್ಪರ ಬೈದಿತ್ತು ಈ ರೈತೆ ಕರೆಕ್ಟ್ ಇನ್ನು ಆಫೀಸ್ ತಗೊಳ್ ಬೈದಾರಾ ಬೈದಿರಲ್ಲ ಓಕೆ ಕ್ಯಾನ್ ಇನ್ನಿಲ್ಲ ಬೈದೇರ್ ಸೂಪರ್ ಆ್ಯಂಡ್ ಡೆಫಿನೆಟ್ಲಿ 2 ಜಡ್ಜಸ್ ಅವರೆಲ್ಲ ಪುಗರೊಂದಿಲ್ಲ ಇಟ್ಸ್ ಆ್ಯನ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಯಾನ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಡಿ ಏನು ಪರ್ಸ್ನಲಿ ಪನ್ನೋಡಂಡ ಎಂಕುಲ್ ಜಡ್ಜ್ಮೆಂಟ್ ನಿಕಲ್ನ ಏಜ್ ನಿಕಲ್ನ ವೆಯ್ಟ್ ಅತ್ತು ಅಂಚ ಕ್ಯಾಟಗರೈಸ್ ಮಂದೇ ಜಡ್ಜ್ ಮನ್ಪ ಒಂಜಿ 20-30 ಇಯರ್ಸ್ ತಕುಲ್ ನಲಿಪ್ನೆಕ್ಲ ಒರ್ತಿ 50+ ದಾರ್ ಬತ್ತು ನಲಿಪ್ನೆಕ್ಲ ಮಸ್ತ್ ಚೇಂಜಸ್ ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಜಡ್ಜ್ ಆ್ಯಂಡ್ ಅಕಲ್ನ ಲೆವೆಲ್ ಮೀಡ್ ದಕುಲ್ದಾಲ ಪರ್ಫಾರ್ಮೆನ್ಸ್ ಮಂತೇಡ ಯಾನುಂಚ್ ಪನ್ಪೆ ಆ್ಯಂಡ್ ಇನಿ ಯಾನ್ ಈರೆ ಗವೆನ್ ಪನೋಡಂದುಲ್ಲ ದಿಸ್ ಇಸ್ ವಾಟ್ ಐ ಕಾಲ್ ಅನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸ್. It very rarely happens that in the first round inchina onji comment tikkuna banda, so congratulations. Thank you so much. Congratulations and ondeta half credit again to the choreographers because ondonji challenging character dapanda movie day avanu portray manpare mast kashta avenda tombat stage idu enklega all miss out avundat aita essence all miss avanakane nikul present manda wonderful choreography and wonderful performance. Definitely next round ir select ayada the high expectation on Shushma and definitely akalna team members from office keep coming and supporting us. Thank you so much. Yes. Thank you judges, that was really nice comments. Right, onji kombu onji tijina dress igada onji reddu jaasti and Shushma enkul 3 judges combined adu we have come to an decisions and this is going to be an golden buzzer performances from all the judges and you are directly qualified for the next round. Congratulations. Thank you sir. Wonderful, superb, congratulations. Nana kuda for the party well play. Okay. Right, party naman pura leple ave. Right, congratulations, very very happy. Now we have the winner of last year, Chetna, who is smiling. Enkla round first round all like incha pura comment thikkidiji golden buzzer pura enkle ittiji vanpuna onji ippuvarege, but I would like to hear from you sir. Hi Shushma. Hi ma'am. Just wow. Thank you. Wow. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಎಕ್ಸ್ಪ್ರೆಷನ್, ಸ್ಟೆಪ್ಸ್, ಸಾಂಗ್ ಸೆಲೆಕ್ಷನ್, ನಂಗೆ ಆ ಮೂವಿ ಒಂದ್ಸಲ ರೀಕಾಲ್ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೊರಿಯೋಗ್ರಾಫರ್ಸ್. ಎಸ್, ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪ್ರವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ನಮ್ಮ ಎಪಿಸೋಡ್ ಪ್ರಾರಂಭ ಆಗಬೇಕಂತಂದರೆ ಇಡೀ ಎಪಿಸೋಡ್ ಅಥವಾ ಇಡೀ ಡಾನ್ಸ್ ಮಮ್ಮಿ ಡಾನ್ಸಲ್ಲಿ ಹಿಂದೆಯಿಂದ ಯಾವ ಎನರ್ಜಿ ಇತ್ತು ಇನ್ನಷ್ಟು ಹೆಚ್ಚಿನ ಎನರ್ಜಿ ಇರಲಿ ಅಂತ ಶಿವರಾಜ್ ಕುಮಾರ್ ಅವರು ಬಂದರು. ಅದಾದಮೇಲೆ ನಮ್ಮ ಜಡ್ಜಸ್ಗಳನ್ನು ಒಂದು ಸ್ವಲ್ಪ ಹೆದರಿಸಬೇಕು ಅಂತ ನಮ್ಮ ನಾಗವಲ್ಲಿ ಅವರು ಡಾನ್ಸ್ ಮಾಡಿದ್ರು. ಕೊನೆಗೂ ಅರುಂಧತಿ ಬಂದು ನಮ್ಮ ಜಡ್ಜಸ್ ಕೈಯಲ್ಲಿ ಗೋಲ್ಡನ್ ಬಜರ್ ಒತ್ತಿಸಿದ್ರು. ಸೊ ಇಷ್ಟೆಲ್ಲ ಆದಮೇಲೆ ಮೊದಲ ಎಪಿಸೋಡಲ್ಲೇ ಇಷ್ಟು ಎನರ್ಜಿ, ಇಷ್ಟು ಎಕ್ಸೈಟ್ಮೆಂಟ್, ಇಷ್ಟೆಲ್ಲ ಆಗ್ತಾ ಇದೆ ಅಂದರೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋ ಕಾತುರತೆ ನನ್ನಲ್ಲಿದೆ, ನಿಮ್ಮಲ್ಲಿದೆ, ಅವರಲ್ಲೂ ಇದೇ ಇರುತ್ತೆ. ಯಾಕಂದ್ರೆ ಫಸ್ಟ್ ರೌಂಡಲ್ಲಿ ಗೋಲ್ಡನ್ ಬಜರ್ ಹಾಗೂ ಇಂಥ ಕಮೆಂಟ್ಸ್ ತಗೊಂಡದ್ದು ಯಾರೂ ಇಲ್ಲ. ಯಾವಾಗಲೂ ಒಂದು ಹೋಗ್ತಾ ಜಾಸ್ತಿ ಗ್ರೇಡ್ ಹೋಗ್ತಾ ಇರುವಂಥದ್ದು. ಆದರೆ ಫಸ್ಟ್ ರೌಂಡಲ್ಲಿ ಇಂಥ ಪರ್ಫಾರ್ಮೆನ್ಸ್ ಕೊಡುವಂಥ ಮಮ್ಮೀಸ್, ಹಾಗಾದರೆ ಸೀಸನ್ 6 ಸಖತ್ ಸ್ಟ್ರಾಂಗ್ ಆಗಿ ಬಂದಂಥ ಕಂಟೆಸ್ಟೆಂಟ್ಸ್ ಇದ್ದಾರೆ. ಆದರೆ ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ ಇವತ್ತಿಗೆ ಈ ಎಪಿಸೋಡನ್ನು ಮುಗಿಸ್ಬೇಕಾಗತ್ತೆ. ಟೈಮ್ ಲಿಮಿಟ್ ಇದೆ. ನಿಮಗೂ ಹೋಗಿ ಊಟ ಮಾಡಬೇಕು, ಚಾ ಕುಡಿಬೇಕು ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಒಂದು ಎಪಿಸೋಡ್ನಲ್ಲಿ ಆಗುತ್ತೆ. ಹಾಗಾಗಿ ಅದ್ವಿತಿ ಅವರಿಗೆ ಸ್ವಲ್ಪ ಬ್ರೇಕ್. ಅನುರಾಗ್ ಅವ್ರು ನಿಮ್ಮ ಹಿಂದೆ ಬೀಳಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಬರ್ತಾರೆ ಅಂತ ಹೇಳ್ತಾ ವಿ ಸಿ ಯು ಇನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ನೆಕ್ಸ್ಟ್ ಎಪಿಸೋಡ್. Dance, mommy, dance. Dance, mommy, dance. This program is brought to you by Sun Premium Refined Sunflower Oil, powered by Citadel Developers and Amrit Noni, Arogyada Bharavase, co-sponsored by Janapriya Rice, Calci Bright Toothpaste and Toothbrush, Love Mark Beauty Soap, Satyanath Stores, Abrana Timeless Jewelry, Bangalore, Aruna Masala, taste and trust since 1980, McCoy, a promise of happiness, Manasa Amusement Park, KT Specialty, Bhargav Enterprises, The Raymond Shop, Shashi Soap, Shashi Dalli, Koleya Matelli, Birth Beyond, Unity Hospital, Baby Cop Pravahi Quad, Makeup Partner, B+, Wardrobe Partner, Costume Cottage.